ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದರೆ ಪ್ರತಿಭೆ ಬೆನ್ನಟ್ಟಿ ಸಾಧನೆಯ ಶಿಖರ ಏರುವವರು ಬಹಳಷ್ಟು ಕಡಿಮೆ ಮಂದಿ, ಅಥವಾ ಆ ರೀತಿಯ ಪ್ರಯತ್ನ ಮಾಡುವವರು ಬಹಳಷ್ಟು ಕಡಿಮೆ ಮಂದಿ. ಅಂತಹ ಪ್ರಯತ್ನದಲ್ಲಿರುವ ಪ್ರಜ್ವಲಿಸ್ತಾ ಇರುವಂಥ ಒಂದಷ್ಟು ಪ್ರತಿಭೆಗಳ ಜೀವನ ಹೇಗಿರ್ತದೆ, ಅವರಿಗೆ ಅವರ ಪ್ರಯತ್ನದಲ್ಲಿ ಸಿಗುವಂಥ ಅನುಭವಗಳು ಹೇಗಿರ್ತವೆ, ಸೋಲು ಗೆಲುವಿನ ಪಾಠ ಹೇಗಿರ್ತದೆ, ಇವೆಲ್ಲವೂ ಕೂಡ ಕುತೂಹಲದ ವಿಚಾರವಾಗಿ ನಮ್ಮ ಮುಂದೆ ಇರ್ತದೆ. ಹಾಗಾಗಿ ಅಂಥ ಕುತೂಹಲಕ್ಕೆ ತೆರೆ ಎಳೆಯುವಂಥ ಕಾರ್ಯಕ್ರಮ ಇದು. ಹಾಗಾಗಿ ಒಂದಷ್ಟು ಪ್ರತಿಭೆಗಳ ಜೀವನವನ್ನು ನಾವು ತೋರಿಸಿದ್ದೀವಿ. ಇವತ್ತು ನಮ್ಮ ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಅದ್ಭುತ ಪ್ರತಿಭೆ ಇದ್ದಾರೆ. ಬಾಲ್ಯದಿಂದಲೇ ತನ್ನ ಪ್ರತಿಭಾ ಜೀವನವನ್ನು ಪ್ರಾರಂಭಿಸಿದರು. ಜೊತೆಗೆ ಯಕ್ಷಗಾನ ರಂಗಕ್ಕೆ ಬಾಲ್ಯದಲ್ಲಿಯೇ ಪ್ರವೇಶವನ್ನು ಮಾಡಿದರು. ರಂಗನಟಿಯಾಗಿ ಮಿಂಚಿದರು. ಸಣ್ಣ ಪ್ರಾಯದಲ್ಲಿರುವಾಗಲೇ ಬಾಲನಟಿಯಾಗಿ ತುಳು ಸಿನಿಮಾಗಳಲ್ಲಿ ಮಿಂಚ್ತಾರೆ. ಕರಾಟೆ ಪಟುವಾಗಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿ ಚಿನ್ನ ಬೆಳ್ಳಿಗಳನ್ನು ಸಂಪಾದನೆ ಮಾಡಿದಂಥ ಅದ್ಭುತ ಪ್ರತಿಭೆ ನಮ್ಮ ಜೊತೆಗಿದ್ದಾರೆ. ನಟಿಯೂ ಹೌದು, ಅದ್ಭುತ ಕಲಾವಿದೆಯೂ ಹೌದು. ಜಾಹ್ನವಿ ಮಾಲೆಮಾರ್ ಅವರು. ಅವರನ್ನು ಪ್ರೀತಿಯಿಂದ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜಾಹ್ನವಿ ಅವರ ಪ್ರೀತಿಯ ಸ್ವಾಗತ ತಮಗೆ. ನಮಸ್ತೆ. ಹೇಗಿದ್ದೀರಾ ಜಾಹ್ನವಿ ಅವರು? ನಾನು ಚೆನ್ನಾಗಿದ್ದೇನೆ, ನೀವು? ನಾವು ಚೆನ್ನಾಗಿದ್ದೀವಿ. ಜಾಹ್ನವಿ ಅವರ ಒಂದು ಜೀವನದ ಅಂದರೆ ಯಶೋಗಾದೆ, ಅಂದರೆ ಇಷ್ಟರವರೆಗೆ ತಾವು ಮಾಡಿರುವಂಥ ಒಂದೊಂದು ಪ್ರಯತ್ನಗಳಲ್ಲಿ ನಿಮಗೆ ಸಿಕ್ಕಿರುವ ಯಶಸ್ಸುಗಳನ್ನು ಕಂಡಾಗ, ಜೊತೆಗೆ ಅದರ ಹಿನ್ನೆಲೆಯಲ್ಲಿ ನಿಮ್ಮ ಪರಿಶ್ರಮ ಕಂಡಾಗ ನಮಗೆ ತುಂಬ ಖುಷಿಯಾಯಿತು. ಸಣ್ಣ ಪ್ರಾಯದಲ್ಲಿ ಒಂದು ಒಳ್ಳೆಯ ಸಾಧನೆ ಹೆಜ್ಜೆಗಳು ಸಾಗ್ತಾ ಇದೆ. ಅಭಿನಂದನೆಗಳನ್ನು ತಿಳಿಸ್ತಾ ನಾನು ನಿಮ್ಮ ಪರಿಚಯವನ್ನು ನಿಮ್ಮ ಮೂಲಕನೇ ತಿಳಿದುಕೊಳ್ಬೇಕನ್ನುವಂಥ ಕುತೂಹಲ ನನಗೆ. ಸೊ ನಿಮ್ಮ ಪರಿಚಯ ಒಂದು ಸಲ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾಹ್ನವಿ ಮಾಲೆಮಾರ್. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮಾಲೆಮಾರಿನಲ್ಲೇ. ನನ್ನ ತಂದೆ ಕುಮಾರ್ ಮಾಲೆಮಾರ್ ಹಾಗೂ ತಾಯಿ ವಿಶಾಲ ಅಂಚನ್, ಅದರೊಂದಿಗೆ ನನ್ನ ತಂಗಿ ನೀರ್ವಿ ಮಾಲೆಮಾರ್, ಇವರ 3 ಜನ ಸಹಕಾರವು ನನ್ನನ್ನು ಇಷ್ಟು ದೊಡ್ಡ ಕಲಾವಿದೆಯಾಗಿ ಮಾಡಿದೆ. ಹಾಗೆ ಚಿಕ್ಕಂದಿನಿಂದಲೂ ನಾನು ಯಕ್ಷಗಾನ, ನಾಟಕ, ಹುಲಿವೇಷ ಧರಿಸಿದ್ದೇನೆ 3 ವರ್ಷ. ಹಾಗೆ ಅದರೊಂದಿಗೆ ನೃತ್ಯ, ಎಲ್ಲದರಲ್ಲೂ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ. ಓಕೆ, ಸೂಪರ್. ಸೊ ಆ ಮಾತಿನಲ್ಲಿ ಒಂದು ಗತ್ತಿದೆ. ಆ ಗತ್ತು ಅನ್ನುವಂಥದ್ದು ಎಲ್ಲಿಂದ ಬಂತು ಅಂತ ಕೇಳಿದರೆ ಅವರಿಗೆ ಸಿಕ್ಕಿರುವಂಥ ಅನುಭವದಿಂದ ಬಂತು ಅಂತ ಹೇಳ್ಬೋದು. ಸೊ ಅವರ ಅನುಭವಗಳ ಜೊತೆ ಮಾತನಾಡ್ತಾ ಹೋಗ್ತೀವಿ. ನಿಮ್ಮ ಬಾಲ್ಯ ಜೀವನ ಅಂದರೆ ನೀವು ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಇದ್ದ ನಿಮ್ಮ ಜೀವನದ ಕ್ಷಣಗಳು ಅಥವಾ ಪರಿಸರ, ಆ ದಿನಗಳು ನೆನಪಿದೆಯಾ ನಿಮಗೆ? ಹೇಗಿತ್ತು ಆ ದಿನ ಅಂತ? ಹಾಂ, ನೆನಪಿದೆ. ಚಿಕ್ಕಂದಿನಿಂದಲೂ ನನ್ನ ಗೆಳೆಯರೊಂದಿಗೆ ನನಗೆ ಮತ್ತು ನನ್ನ ಗೆಳೆಯರೊಂದಿಗೆ ತುಂಬ ನನಗೆ ಬಾಂಧವ್ಯ ಇತ್ತು ಅಂತ ಹೇಳ್ಬೋದು. ಚಿಕ್ಕಂದಿನಿಂದಲೂ ಅವರು ನನಗೆ ಮಾಡ್ತಿದ್ದ ಸಪೋರ್ಟ್, ಡ್ಯಾನ್ಸಲ್ಲಿ ಆಗಲಿ, ನಾಟಕ ರಂಗದಲ್ಲಿ ಆಗಲಿ, ಎರಡರಲ್ಲೂ ಅವರು ಮಾಡ್ತಿದ್ದ ಸಪೋರ್ಟ್. ಹಾಗೆ ನನ್ನ ತಂದೆ ತಾಯಿ ಅವರ ಒಂದು ಆಸೆ, ನಾನು ಒಬ್ಬ ದೊಡ್ಡ ಕಲಾವಿದೆ ಆಗಬೇಕು, ಒಬ್ಬ ನೃತ್ಯ ಕಲಾವಿದೆ ಆಗಲಿ, ನಾಟಕ ಕಲಾವಿದೆ ಆಗಲಿ, ಎರಡೂ ಆಗಬೇಕು ಅನ್ನೋ ತುಂಬ ದೊಡ್ಡ ಆಸೆ ಅವರೊಂದಿಗೆ ಇತ್ತು. ಹಾಗೆ ನನಗೆ ಆ ಒಂದು ಛಲ ಬಂದದೇ ಅವರ ಆಸೆಯಿಂದಾಗಿ. ಆ ಆಸೆಯನ್ನು ನಾನು ನೆರವೇರಿಸಬೇಕು ಅನ್ನೋ ಒಂದೇ ಒಂದು ಛಲದಿಂದ ನಾನು ಪ್ರಯತ್ನ ಮಾಡಿಕೊಂಡು ಬಂದಿದ್ದೇನೆ. ಓಕೆ. ಸೊ ಇನ್ನು ಬಾಲ್ಯದಿಂದಲೇ ನಿಮ್ಮ ಸುತ್ತಮುತ್ತ ಅಂಥ ಛಲಗಳನ್ನು ಅಥವಾ ಅಂಥ ಒಂದು ಉದ್ದೇಶಗಳನ್ನು, ಕನಸುಗಳನ್ನು, ಆಸೆಗಳನ್ನು ನಿಮ್ಮ ಮುಂದೆ ಇಟ್ಟರು. ಹಾಗಾಗಿ ಇವೆಲ್ಲವೂ ಕೂಡ ಸಾಧ್ಯ ಆಗ್ತಾ ಹೋಯಿತು ಅಂತ. ಇನ್ನು ನಾನು ಕೇಳಬೇಕು, ನಿಮ್ಮ ಪ್ರಾಥಮಿಕ ಶಾಲಾ ಜೀವನ, ಎಲ್ಲಿ ಶಾಲೆಗೆ ಹೋದ್ರಿ, ಜೊತೆಗೆ ಆ ಶಾಲಾ ಜೀವನ ಹೇಗಿತ್ತು ಅಂತ? ನಾನು ಕೆನರಾ ಉರ್ವ ಸ್ಕೂಲಲ್ಲಿ ಕಲ್ತಿದ್ದು. ನನಗೆ ಅಲ್ಲಿ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು. ಅಂದರೆ ನಿನಗೆ ಆಗ್ತದೆ, ನೀನು ಮಾಡ್ತೀಯಾ ಅನ್ನೋ ಒಂದು ಛಲ ತುಂಬಿಸಿದ್ದಾರೆ. ಅಲ್ಲಿ ಫ್ಯಾನ್ಸಿ ಡ್ರೆಸ್, ಡ್ಯಾನ್ಸ್ ಕಾಂಪಿಟೇಷನ್, ಸಿಂಗಿಂಗ್, ಡ್ರಾಯಿಂಗ್ ಅದರಲ್ಲೆಲ್ಲ ನಾನು ಭಾಗವಹಿಸ್ತಿದ್ದೆ. ಫ್ಯಾನ್ಸಿ ಡ್ರೆಸ್ಸಲ್ಲಿ ನಾನು ಪ್ರತಿ ವರ್ಷ ಮೊದಲ ಸ್ಥಾನವನ್ನು ಪಡಿತಿದ್ದೆ. ಹಾಗೆ ನನ್ನ ಗೆಳೆಯರೊಂದಿಗೆ ಅವರಿಗೆ ನಾನು ಒಬ್ಬ ಕಲಾವಿದೆ ಆಗೋದಂದರೆ ಅವರಿಗೂ ಖುಷಿ. ಹಾಂ, ನನ್ನ ಫ್ರೆಂಡ್ ಒಬ್ಬಳು ನಾಟಕ ಕಲಾವಿದೆ ಅಥವಾ ಡ್ಯಾನ್ಸ್ ಕಲಾವಿದ, ನೃತ್ಯ ಮಾಡ್ತಾಳೆ, ಹಾಗೆಲ್ಲ ಅವರಿಗೆ ಕೇಳುವಾಗ ಅವರಿಗೂ ಒಂದು ತುಂಬ ಖುಷಿ ಆಗ್ತದೆ. ನಾನು ಕೆಲವು ಸಲ ಕೇಳಿದ್ದೇನೆ, ಅಂದರೆ ಬೇರೆಯವರೊಂದಿಗೆ ಅವರು ಮಾತಾಡುವಾಗ, ಹಾಂ ಜಾಹ್ನವಿ ನನ್ನ ಫ್ರೆಂಡ್ ಅನ್ನೋದನ್ನು ಸಹ ನಾನು ಕೇಳಿದ್ದೇನೆ. ನನ್ನ ಚಿಕ್ಕಂದಿನಿಂದಲೂ ಬಾಲ್ಯ ಅನ್ನೋದು ಅವರೊಂದಿಗೆ ತುಂಬ ನೆನಪುದಾಯಕ ಆಗಿ. ಓಕೆ ಓಕೆ, ರೈಟ್. ಇನ್ನು ಪ್ರೈಮರಿ ಶಾಲೆಗೆ ಹೋಗ್ತಾ ಇದ್ದಂಥ ಜಾಹ್ನವಿ ಯಾವ ರೀತಿಯಿಂದ ಇದ್ದರು, ಅಂದರೆ ಅವರ ಕ್ಯಾರೆಕ್ಟರ್ ಅನ್ನುವಂಥದ್ದು ಹೇಗಿತ್ತು ಅಂತ?
ಆ, ಈಗಿದ್ದ ಜಾಹ್ನವಿ ಬೇಡ ನನಗೆ. ಬಾಲ್ಯದ್ದು ಹೇಗಿದ್ರು ಜಾಹ್ನವಿ ಅವರು? ಎಷ್ಟು ತುಂಟಾಟಗಳು ಇತ್ತು, ರಂಪಾಟಗಳಿತ್ತು, ಅಥವಾ ಸಾಧು ಸ್ವಭಾವದ ಹುಡುಗಿಯಾಗಿದ್ರೆ ಹೇಗೆ ಅಂತ? ಸಾಧು ಸ್ವಭಾವ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನನ್ನ ಗೆಳೆಯರು ಯಾವತ್ತೂ ಸಹ ಹೇಳ್ತಿದ್ರು ನೀನು ಶಾಂತ ಸ್ವಭಾವಗಳು ಅಲ್ವೇ ಅಲ್ಲ ಅಂತ. ಓಕೆ ಆ, ಚಿಕ್ಕಂದಿನಿಂದಲೂ ಸ್ವಲ್ಪ ಜೋರೆ. ಓಕೆ. ಉಪದ್ರಗಳು ಜಾಸ್ತಿ ಇತ್ತು ಹಾ, ಉಪದ್ರಗಳು ಜಾಸ್ತಿ. ಅಂದ್ರೆ ನಾನು ಹೇಳ್ತಿದ್ದೇನೆ ಅಂತಲ್ಲ, ಬೇರೆಯವರು ಹೇಳಿದ ಪ್ರಕಾರ. ಹಾಗೆ ನನಗೆ ಯಾವುದಾದ್ರೂ ಒಂದು ಪಡೆಯಬೇಕಂತ ಆಸೆ ಇದ್ರೆ, ಅಂದರೆ ನನಗೆ ಪ್ರಥಮ ಸ್ಥಾನ ಬರಲೇಬೇಕಂತಾದ್ರೆ ನಾನು ಅದಕ್ಕೆಲ್ಲ ಪ್ರಯತ್ನ ಮಾಡಿದೆ. ಅಂದರೆ ಒಂದು ಹಠ ಅನ್ನೋದು ನನಗೆ ಇತ್ತು. ಓಕೆ. ಬಾಲ್ಯದಿಂದಲೇ ಹಠ ಅನ್ನುವಂಥದ್ದು ಜಾಸ್ತಿ ಇತ್ತು ನಿಮಗೆ? ಹಾಂ, ಹೌದು. ಓಕೆ. ನಿಮ್ಮ ಶಾಲಾ ಜೀವನದಲ್ಲಿ ಏನಾದರೂ ನಿಮಗೆ ಮರೆಯೋಕ್ಕೆ ಆಗದೇ ಇರುವಂಥ, ಇವಾಗಲೂ ಕೂಡ ನಿಮಗೆ ಮತ್ತೆ ಮತ್ತೆ ನೆನಪಾಗ್ತಾ ಇರುವಂಥ ಯಾವುದಾದ್ರೂ ಒಂದು ವಿಚಾರ ಇದ್ರೆ ಯಾವುದಿದೆ? ಹೌದು, ನಾನು ನನ್ನ ಮೊದಲನೇ ಸಲ ಫಿಲ್ಮ್ ರಿಲೀಸ್ ಆದಾಗ ಚಾಲಿ ಪೋಲಿಲು, ಅದರಲ್ಲಿ ನನಗೆ ಆದ ಖುಷಿ ಒಂದು ಬೇರೆ ಥರನೇ ಇತ್ತು. ಅಂದರೆ ಎಲ್ಲ ಟೀಚರ್ಸ್ನವರು ಬಂದು ಪ್ರೈಸ್ ಮಾಡ್ತಿದ್ರು, ಚಂದ ಬಂದಿದೆ ಫಿಲ್ಮ್, ನೀನು ಅದರಲ್ಲಿದ್ದಿ ಹಾಗೆ ಎಲ್ಲ. ಮತ್ತು ಫ್ರೆಂಡ್ಸ್ ಎಲ್ಲ ಖುಷಿ ಪಡ್ದು, ಅದೊಂದು ತುಂಬ ಖುಷಿಯಾದ ಮೂಮೆಂಟ್ ಅಂತ ಹೇಳ್ಬೋದು. ಓಕೆ. ಬಾಲ್ಯದಲ್ಲಿ ಒಂದು ಸಿನಿಮಾದಲ್ಲಿ ನಟಿಸಿ ಆ ನಟಿಸಿದ ಯಶಸ್ಸು ಅನ್ನುವಂಥದ್ದು ಅವರಿಗೆ ಸುತ್ತಲೂ ಸಿಕ್ಕಿತು. ಶಿಕ್ಷಕರು ಅಥವಾ ಅವರನ್ನು ಯಾರು ಗೌರವಿಸ್ತಾರೆ, ಪ್ರೀತಿಯಿಂದ ಕಾಣ್ತಾರೆ, ಅವರೆಲ್ಲರೂ ಕೂಡ ಅದರ ಬಗ್ಗೆ ಪ್ರಶಂಸೆಗಳನ್ನು ವ್ಯಕ್ತಪಡಿಸಿದ್ದು ಇವತ್ತು ಕೂಡ ಒಂದು ಒಳ್ಳೆಯ ಸವಿ ನೆನಪಾಗಿ ಉಳಿದಿದೆ ಅನ್ನುವಂಥದ್ದನ್ನು ಹೇಳಿದ್ರಿ ತಾವು. ಇನ್ನು ಕೇಳಲೇಬೇಕು, ಒಬ್ಬ ಪ್ರತಿಭೆ ಅವರ ಪ್ರಥಮ ವೇದಿಕೆ ಅನ್ನುವಂಥದ್ದು ಅವರಿಗೆ ತುಂಬಾ ಸ್ಪೆಷಲ್ ಆಗಿರ್ತದೆ. ಅದರಲ್ಲಿ ಸಿಕ್ಕಿರುವ ಅನುಭವ ಅದು ಕಹಿಯಾಗಿರಲಿ ಸಿಹಿಯಾಗಿರಲಿ ಅದೊಂದು ಒಳ್ಳೆಯ ಅನುಭವ ಆಗಿರ್ತದೆ ಯಾವತ್ತೂ ಕೂಡ. ಅದನ್ನು ಯಾವ ಕಲಾವಿದನೂ ಮರೆಯೋದಿಲ್ಲ. ಹಾಗಾಗಿ ನಿಮ್ಮ ನೆನಪಿನ ಪ್ರಕಾರ ನಿಮ್ಮ ಮೊದಲ ವೇದಿಕೆ ಎಲ್ಲಿ, ಅದು ಹೇಗಿತ್ತು? ನನ್ನ ಪ್ರಕಾರ ಮೊದಲನೇ ವೇದಿಕೆ ನಾನು ಕೃಷ್ಣ ವೇಷ ಧರಿಸಿ ಕಲ್ಕುರ ಪ್ರತಿಷ್ಠಾನದಲ್ಲಿ ಭಾಗವಹಿಸಿದ್ದು. ಅಲ್ಲಿ ನನಗೆ ಸತತ 3 ಬಾರಿ ನನಗೆ ಪ್ರತಿ ವರ್ಷ 3 ಬಾರಿ ನನಗೆ ಮೊದಲ ಸ್ಥಾನ ಪಡೆದಿದ್ದೇನೆ ನಾನು. ಹಾಗೆ ಅದೇ ಅದರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ಸತತ 3 ಬಾರಿ ಅಂದರೆ ವರ್ಷಕ್ಕೊಮ್ಮೆ ಆಗುವಂತ ಆ ಒಂದು ಸ್ಪರ್ಧೆ, ಅಲ್ಲಿ 3 ವರ್ಷವೂ ಕೂಡ ನಿಮಗೆ ಪ್ರಥಮ ಸ್ಥಾನ ಬರುತ್ತೆ. ಹಾ, ಹೌದು. ಅಂದರೆ ಒಂದು ಖುಷಿ ಆಗ್ತಿತ್ತು. ಮತ್ತೊಂದೆಡೆ ಕೆಲವರು ಹೇಳ್ತಿದ್ರು ಎಂತ ನೀನು ಬಂದರೆ ನಮಗೆ ಸಿಗುವುದೇ ಇಲ್ಲ ಅಂತ. ಅದೊಂದು ನನಗೆ ಈಗಲೂ ನೆನಪಿದೆ. ಮತ್ತು ನೆಕ್ಸ್ಟ್ ನಾನು ಅಂದರೆ 3 ವರ್ಷ ಒಂದೇ ಕ್ಯಾಟಗರಿಯಲ್ಲಿ ನನಗೆ ಫಸ್ಟ್ ಪ್ರಥಮ ಸ್ಥಾನವನ್ನು ನಾನು ಪಡೆದಿದ್ದದು. ಅದರಲ್ಲಿ ಒಂದು ಆಗೋ ಖುಷಿಯೇ ಬೇರೆ ಥರ. ಓಕೆ ಓಕೆ, ರೈಟ್. ಸೊ ಆವಾಗ ಕೃಷ್ಣ ವೇಷಧಾರಿಯಾಗಿ ಅಲ್ಲಿ ಅಥವಾ ಆ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿಯಾಗಿ ಮಿಂಚ್ತಾ ಇದ್ರಿ. ಆ ಒಂದು ದಿನಗಳು ನಿಮ್ಮನ್ನು ವೇಷ ಹಾಕಿಸ್ಕೊಂಡು ಮನೆಯವರು ಕರ್ಕೊಂಡು ಹೋಗ್ತಾರೆ, ಅದನ್ನು ಒಂದು ಕ್ಷಣ ಈ ಸಂದರ್ಭ ಈ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಂಡಾಗ ಹೇಗನ್ನಿಸ್ತದೆ ನಿಮಗೆ? ಒಮ್ಮೊಮ್ಮೆ ಬೇಜಾರು ಸಹ ಆಗ್ತಿತ್ತು. ಅಂದರೆ ನಾನು ಕೃಷ್ಣ ವೇಷ ಧರಿಸುವಾಗ ಸೆಟ್ಟಿಂಗ್ಸ್ ಪ್ರಾಪ್ಸ್ ಎಲ್ಲ ಇತ್ತು. ಅಂದರೆ ಪೂತಾನಿ, ನಮ್ಮಷ್ಟು ದೊಡ್ಡದಾಗಿ ಒಂದು ಪೂತಾನಿ ನನ್ನ ತಂದೆ ತಯಾರಿ ಮಾಡಿದ್ರು. ಅವರು ಪ್ರತಿ ವರ್ಷ ಅಂದರೆ ಗಾಡಿ ಎಲ್ಲ ಮುಂದೆ ಹೋಗುವುದಿಲ್ಲ, ಹಾಗೆಲ್ಲ ಬ್ಲಾಕ್ ಎಲ್ಲ ಇದ್ದರೆ ಅವರೇ ಅದನ್ನು ಹೊತ್ತುಕೊಂಡೆಲ್ಲ ಹೋಗ್ತಿದ್ರು. ಒಂದು ಕಡೆ ಬೇಜಾರು ಆಗ್ತಿತ್ತು, ಮಾತ್ರ ಅದರಿಂದ ಸಿಕ್ಕಿದ ಫಲ ಅಂತೂ ತುಂಬ ಖುಷಿ ಕೊಡ್ತಿತ್ತು. ತಂದೆಗೆ ಖುಷಿ ಆಗ್ತಿತ್ತು, ತಾಯಿಗೆ ಖುಷಿ ಆಗ್ತಿತ್ತು. ಮತ್ತು ನನ್ನ ತಾಯಿ ಕೂಡ ನನ್ನನ್ನು ವೇಷ ಧರಿಸಿ ಕರ್ಕೊಂಡು ಹೋಗ್ತಿದ್ರು ಹೊತ್ತಿಕೊಂಡು. ಅದೆಲ್ಲ ಖುಷಿ ಆಗ್ತದೆ ಒಮ್ಮೊಮ್ಮೆ. ಇವತ್ತಿನ ನಿಮ್ಮ ಈ ಪ್ರತಿಭೆಗೆ ಸಿಕ್ಕಿರುವಂಥ ಗೌರವಗಳೆಲ್ಲವೂ ಕೂಡ ಬಾಲ್ಯದಲ್ಲಿ ತಂದೆ ತಾಯಿ ಕೊಟ್ಟಂಥ ಪ್ರೋತ್ಸಾಹದ ಪ್ರತಿಫಲ ಅಂತಲೇ ಹೇಳ್ಬೋದಲ್ಲ? ಹೌದು ಹೌದು, ಹೇಳ್ಬೋದು. ಓಕೆ. ಆ ಕೃಷ್ಣ ವೇಷಧಾರಿಯಾಗಿ ಅಥವಾ ಆ ಸ್ಪರ್ಧೆಯಲ್ಲಿ ಸಿಕ್ಕಿದಂಥ ಬಹುಮಾನಗಳು ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಅದರಲ್ಲಿ ತುಂಬಾ ಖುಷಿ ಇದೆ, ನೆನಪುಗಳಿದೆ, ಭಾವನೆಗಳು ತುಂಬಿದೆ ಅಂತ. ಆ ಬಳಿಕ ನಿಮಗೆ ನಾನು ಹೇಳುವಂಥದ್ದು, ಎಲ್ಲಿ ವೇದಿಕೆಗಳು ಸೃಷ್ಟಿಯಾಯಿತು ಅಥವಾ ವೇದಿಕೆಗಳನ್ನು ನೀವು ನಿಮ್ಮ ಮನೆಯವರು ಹುಡ್ಕೊಂಡು ಹೋದ್ರ, ಅಥವಾ ಯಾವ ರೀತಿ ಇತ್ತು ಅದರ ಆ ಬಳಿಕದ ಜರ್ನಿ ಅನ್ನುವಂಥದ್ದು? ನನ್ನ ತಂದೆ ತಾಯಿ ಹಾಗೂ ನನಗೆ ಇದ್ದ ಒಂದೇ ಒಂದು ಎನಿಸಿಕೆ ಏನಂದರೆ, ನಾವಾಗೆ ವೇದಿಕೆಯನ್ನು ಹುಡುಕಿಕೊಂಡು ಹೋಗೋದು ಬೇಡ. ಅಂದರೆ ನಾನು ಏನು ಅನ್ನೋದನ್ನು ಬೇರೆಯವರು ಮೆಚ್ಚಿ ನನ್ನನ್ನು ವೇದಿಕೆಗೆ ಕರೆದಿದ್ದಾರೆ ಇವತ್ತಿನ ತನಕ. ಹಾಗೆ ಬೇಡಿಕೊಂಡು ಹೋಗುವುದು, ನನಗೆ ಒಂದು ಚಾನ್ಸ್ ಕೊಡಿ ಅನ್ನೋದು ಬೇಕಾಗಿಲ್ಲ ಅಂತ ಎನಿಸಿತು. ಸೊ ಇವತ್ತಿನವರೆಗೆ ಯಾವುದಾದ್ರೂ ವೇದಿಕೆಯಲ್ಲಿ ನಾನು ಅಭಿನಯ ಮಾಡಿದ್ದೇನೆ ಅಂದರೆ ಅದು ಅವರಾಗೆ ಬಂದು ನನ್ನನ್ನು ಕರೆದದ್ದು.
ಹಾಗೆ ಕಾಂಪಿಟೇಷನ್ ಅಂದರೆ ಎಲ್ಲದಕ್ಕೆ ನಾನು ಹೋಗ್ತಿದ್ದೆ, ಒಂದು ನನ್ನ ಆಸಕ್ತಿ ಅಂತಲೇ ಹೇಳ್ಬೋದು. ಓಕೆ ಓಕೆ. ಈ ಕಾಂಪಿಟೇಷನ್ ಅಂತ ಇದ್ದಾಗ ಒಂದಷ್ಟು ಸ್ಪರ್ಧಿಗಳಿಗೆ ಭಯ ಅನ್ನುವಂಥದ್ದು ಇರುತ್ತೆ, ನಮಗೆ ಸಿಗುತ್ತೋ ಇಲ್ವೋ ಅಥವಾ ಏನಾಗುತ್ತೋ ಅನ್ನುವಂಥದ್ದು, ಅಥವಾ ಸ್ಪರ್ಧೆ ಮಾಡಬೇಕಾದರೂ ಕೂಡ ತುಂಬ ಗಾಬರಿ ಆಗ್ತದೆ. ಜಾಹ್ನವಿ ಅವರಿಗೆ ಅನುಭವ ಹೇಗಿರ್ತದೆ ಇದರಲ್ಲಿ? ನಾನು ಮೊದಲು ನನಗೆ ಆ ಥರ ಗಾಬರಿ ಏನೂ ಆಗೋದಿಲ್ಲ. ಸ್ಟೇಜಿಗೆ ಹೋದ ತಕ್ಷಣ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಸ್ವಲ್ಪ ಹೆದರಿಕೆ ಆಗ್ತದೆ. ಆದಮೇಲೆ ಸ್ಟೇಜಿಗೆ ಒಮ್ಮೆ ಎಂಟ್ರ್ ಆದಮೇಲೆ ನಾನು ಅಭಿನಯ ಮಾಡುವಾಗಲಿ ನನಗೆ ನೃತ್ಯ ಮಾಡುವಾಗಲಿ ನನಗೆ ಯಾವುದೇ ಆ ಥರ ಗಾಬರಿ ಹೆದರಿಕೆ ಏನೂ ಆಗಿಲ್ಲ ಇವತ್ತಿನವರೆಗೆ. ಇನ್ನು ಪುಟ್ಟ ಪ್ರಾಯದಲ್ಲಿ ಯಕ್ಷಗಾನ ರಂಗವನ್ನು ಪ್ರವೇಶ ಮಾಡಿದಂಥ ಹಿರಿಮೆ ಗರಿಮೆ ಜಾಹ್ನವಿ ಅವರಿಗಿದೆ. ಜೊತೆಗೆ ಅದರಲ್ಲಿ ಪ್ರಯತ್ನ ಪಟ್ಟು ಪ್ರಸಿದ್ಧ ಮೇಳಗಳಲ್ಲಿ ಪುಟ್ಟ ಪ್ರಾಯದಲ್ಲಿ ಅಭಿನಯಿಸಿದಂಥ ಕೀರ್ತಿ, ಜೊತೆಗೆ ಅದರ ಒಂದಷ್ಟು ವಿದ್ಯಾರ್ಥಿಗಳಿಗೆ ನಿರ್ದೇಶನ ಮಾಡಿದಂಥ ಆ ಒಂದು ಹಿರಿಮೆ ಕೂಡ ಇವರ ಜೊತೆಗಿದೆ. ನಾನು ಕೇಳ್ತಾ ಹೋಗ್ತೀನಿ, ಈ ಯಕ್ಷಗಾನದ ಕ್ಷೇತ್ರದ ಒಲವು ಅನ್ನುವಂಥದ್ದು ನಿಮಗೆ ಇತ್ತ ಅಥವಾ ಇದಕ್ಕೆ ತಂದೆ ತಾಯಿಯ ಪ್ರೇರಣೆಯೇ ಸಾಕ್ಷಿ ಆಯಿತಾ? ಒಂದು ಏನಂದರೆ, ನನ್ನ ತಾತ ದಿವಂಗತ ಉರ್ವ ಅಂಬುವವರು ಒಬ್ಬ ಯಕ್ಷಗಾನ ಕಲಾವಿದ ಆಗಿದ್ದರು. ಹಾಗೆ ಅವರ ಒಂದು ಹೆಸರನ್ನು ಉಳಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಯಕ್ಷಗಾನಕ್ಕೆ ಸೇರಬೇಕು ಅಂತ ಮನಸ್ಸಾಯಿತು. ಹಾಗೆ ಇದಕ್ಕೆ ನನ್ನ ತಂದೆಯ ಪ್ರೋತ್ಸಾಹ ತುಂಬ ಇತ್ತು. ಹಾಗೆ ನನ್ನ ಗುರುಗಳಾಗಿರುವ ವಿಜಿತ್ ಶೆಟ್ಟಿ, ಆಕಾಶ್ವನ ಇವರ ಸಹಕಾರವು ನನಗೆ ತುಂಬ ಇತ್ತು. ನಾನು ಅಂಬುರುಹ ಯಕ್ಷ ಕಲಾ ಕೇಂದ್ರ ಎನ್ನುವ ತಂಡದಲ್ಲಿ ಈಗ ಅಭಿನಯ ಮಾಡ್ತಿದ್ದೇನೆ. ಓಕೆ ಓಕೆ. ನಿಮಗೆ ಯಕ್ಷಗಾನದ ಹೆಜ್ಜೆಗಳು ಮೊದಲ ಪ್ರಯತ್ನದಲ್ಲಿ ಸುಲಭ ಆಯಿತಾ ಅಥವಾ ಒಂದು ರೀತಿಯ ಸಾಹಸ ಮಾಡಬೇಕಿದ್ರಲ್ಲಿ ಸ್ವಲ್ಪ ಕಷ್ಟ ಇದೆ, ಕಲಿಬೇಕಾದ್ರೆ ಪರಿಶ್ರಮ ಪಡಬೇಕನ್ನುವಂಥದ್ದು ಆಯಿತಾ? ಹೇಗಾಯಿತು? ಅದೊಂದು ಕಲೆ ಅಂದರೆ ಕಷ್ಟವೇ, ಸುಲಭ ಏನಲ್ಲ. ಆದರೆ ಅದೊಂದು ಕಲಿಯುವ ಆಸಕ್ತಿ ಇದ್ದರೆ ಅದು ಸುಲಭ ಅನಿಸ್ತದೆ. ನನಗೆ ಮೊದಲೆಲ್ಲ ಅನಿಸ್ತಿತ್ತು ಇದು ಸ್ವಲ್ಪ ಕಷ್ಟ ಇರ್ಬೋದು, ತುಂಬ ತಾಳಗಳಿವೆ ಕಲೀಲಿಕ್ಕೆ. ಆದರೆ ನನ್ನ ಗುರುಗಳು ಅದನ್ನು ಕಲಿಸಿದ ರೀತಿ ಆಗಲಿ ಅದು ತುಂಬ ಸುಲಭವಾಗಿತ್ತು ಅಂತ ಅನಿಸ್ತದೆ. ಓಕೆ. ಗುರುವಿನ ಆಶೀರ್ವಾದ ಚೆನ್ನಾಗಿದ್ದರೆ ಪ್ರತಿಭೆ ಆದಷ್ಟು ಬೇಗ ಕಲಿತ್ಕೊಳ್ತಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಜಾಹ್ನವಿ ಅವರು ನಿಂತಿದ್ದಾರೆ. ಇನ್ನು ಈ ಯಕ್ಷಗಾನ ರಂಗದಲ್ಲಿ ಮೊದಲ ಹೆಜ್ಜೆಗಳು ಅನ್ನುವಂಥದ್ದು ನಿಮಗೆ ಇಷ್ಟ ಆದ್ರಿಂದ ಕಷ್ಟ ಆಗಲಿಲ್ಲ ಅನ್ನೋದನ್ನು ಹೇಳಿದ್ರಿ. ಮೊದಲ ರಂಗ ಪ್ರವೇಶ ಎಲ್ಲಿ ಆಯಿತು ಅಥವಾ ಯಾವ ಪಾತ್ರ, ಅದ್ರ ಬಗ್ಗೆ ಹೇಳಿ. ನಾನು ಯಕ್ಷಗಾನ ಕಲಿತ ನಂತರ, ಅಂದರೆ ಕಲಿಯುವುದಕ್ಕಿಂತ ಮುಂಚೆ ಈಗ ಚಿಕ್ಕ ವೇಷಗಳಿಗಾಗಿ ನಾನು ಕಟೀಲು ಮೇಳ, ಬಪ್ಪನಾಡು ಮೇಳ ಅದರಲ್ಲೆಲ್ಲ ಹೋಗ್ತಿದ್ದೆ. ಎಷ್ಟು ವಯಸ್ಸು ನಿಮ್ದು ಆ ಸಂದರ್ಭದಲ್ಲಿ? ಒಂದು ಸುಮಾರು 7-6 ಆಗಿತ್ತು. 6-7 ಪುಟ್ಟ ಬಾಲಕಿ ಆಗಿದ್ದ ಸಂದರ್ಭ. ಹೌದು. 3 ವರ್ಷ ನಾನು ಭಗವತಿ ಮೇಳದಲ್ಲಿ ದೇವಿಯ ಪಾತ್ರವನ್ನು ಹಾಕಿದ್ದೆ. ಹಾಗೆ ಕಟೀಲು ಮೇಳದಲ್ಲಿ ಜಾಂಬವತಿಯ ಪಾತ್ರವನ್ನೆಲ್ಲ ಹಾಕಿದ್ದೆ. ಆದಮೇಲೆ ಯಕ್ಷಗಾನ ಕಲಿತ ನಂತರ ನನ್ನ ಮೊದಲನೇ ವೇದಿಕೆ ಪುರಭವನದಲ್ಲಿ ಆಯಿತು. ನನ್ನ ಗುರುಗಳ ಆಶ್ರಯದಲ್ಲೇ, ಅಂಬುರುವ ಯಕ್ಷಕಲಾ ಕೇಂದ್ರದ ತಂಡದ ಆಶ್ರಯದಲ್ಲೇ ಪಾಂಚಜನ್ಯ ಎನ್ನುವ ವೇಷವನ್ನು ಧರಿಸಿದ್ದೆ. ಆ ಮೊದಲ ವೇದಿಕೆಯ ಅನುಭವ, ಜೊತೆಗೆ ನೀವು ಆ ಮುಂಚೆ ಅದರ ಪೂರ್ವ ತಯಾರಿಯಾಗಿ ಮಾಡಿಕೊಂಡಂಥ ಕಲಿಕೆಗಳು ಯಕ್ಷಗಾನ ರಂಗದ ಬಗ್ಗೆ, ಅದರ ನೃತ್ಯದ ಬಗ್ಗೆ, ಅದರ ತಾಳಗಳ ಬಗ್ಗೆ ಇರ್ಬೋದು, ಇದೆಲ್ಲವೂ ಹೇಗಿತ್ತು? ಸುಲಭವಾಗಿತ್ತು. ಅಂದರೆ ಮೊದಲು ಅದರಲ್ಲಿ ಖುಷಿ, ಆಸಕ್ತಿ ಅನ್ನೋದಿತ್ತು. ನಾನು ಹೇಗೆ ಮಾಡ್ಬೋದು, ಬೇರೆಯವರು ಅದನ್ನು ಹೇಗೆ ತಗೊಳ್ಬೋದು ಅನ್ನೋ ಒಂದು ಪ್ರಶ್ನೆ ಚಿಹ್ನೆ ಥರ ನನ್ನ ತಲೆಯಲ್ಲಿ ಓಡ್ತಿತ್ತು. ಆದರೆ ಅದು ವೇಷ ಧರಿಸಿದ ನಂತರ ಆ ದೊಡ್ಡದೊಂದು ಕಿರೀಟ ನೋಡಿ ನನಗೆ ತುಂಬ ಹೆದರಿಕೆ ಆಗ್ತಿತ್ತು. ಅದನ್ನು ನಾನು ಹೊತ್ಕೊಳ್ಬೋದಾ ಅನ್ನೋದೊಂದು ಭಯವೂ ಇತ್ತು. ಆದರೆ ಅದನ್ನು ವೇಷ ಧರಿಸಿದ ನಂತರ ಅಷ್ಟೇನು ಹೆದರಿಕೆ ಎಂತ ಸಹ ಆಗ್ತಿರ್ಲಿಲ್ಲ. ವೇಷ ಆದ ಮೇಲೆ ಕೂಡ ತುಂಬ ಜನ ಬಂದು ತುಂಬ ಒಳ್ಳೆಯ ಪಾತ್ರ ಮಾಡಿದ್ದೀಯ ನೀನು ಅಂತೆಲ್ಲ ಪ್ರೋತ್ಸಾಹಿಸುವಾಗ ನನಗೆ ತುಂಬ ಖುಷಿ. ಓಕೆ. ಇದನ್ನು ಹೊತ್ಕೊಳ್ತೀನಾ ಅನ್ನುವಂಥ ಧೈರ್ಯ ಇರಲಿಲ್ಲ ನಿಮಗೆ? ಹೊತ್ಕೊಳ್ಬೋದಾ ಅನ್ನುವಂಥ ಗೊಂದಲದಲ್ಲಿದ್ರಿ. ಹೊತ್ಕೊಂಡ ಮೇಲೆ ಅಲ್ಲೇನೋ ಒಂದು ಶಕ್ತಿ ಸಿಗುತ್ತೆ ನಿಮಗೆ, ನಿಮ್ಮಲ್ಲಿರುವಂಥ ಕಲೆಯಲ್ಲಿ ಪ್ರದರ್ಶನ ಆಗುತ್ತೆ, ಅದರಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ಒಂದಷ್ಟು ಜನ ಬಂದರು, ಖುಷಿಯಿಂದ ಮಾತಾಡಿದರು. ನಾನು ಕೇಳಬೇಕು, ಮುಖ್ಯವಾಗಿ ನಿಮ್ಮ ತಂದೆ ತಾಯಿ ಆ ಸಂದರ್ಭಕ್ಕೆ ಎಷ್ಟು ಖುಷಿಪಟ್ಟರು ಅಂತ? ತಂದೆಗೆ ತುಂಬ ಖುಷಿಯಾಗಿತ್ತು. ಅಂದರೆ ಮೊದಲನೇ ಸಲ ಒಂದು ಮುಖ್ಯ ಪಾತ್ರದಲ್ಲಿ ನನ್ನ ಮಗಳು ಇದ್ದಾಳೆ ಅನ್ನೋದೊಂದು
ಅವರಿಗೆ ಆದ ಖುಷಿ ಅವರ ಮುಖದಲ್ಲಿ ಕಾಣ್ತಿತ್ತು. ಬಂದು ಮೊದಲೇ ಚಂದ ಆಯಿತು ಅಂತ ಒಂದು ಮಾತು. ನನಗೆ ಯಾರು ನನ್ನನ್ನು ಮೆಚ್ಚಿದರೆ ಪರವಾಗಿಲ್ಲ, ನನ್ನ ತಂದೆ ನನ್ನ ಗುರುಗಳು, ಮೊದಲ ಗುರು. ಹಾಗಾಗಿ ಅವರು ನನಗೆ ಪ್ರೋತ್ಸಾಹಿಸಿದ್ದಾಗ ನನಗೆ ತುಂಬ ಖುಷಿ ಆಯಿತು. ಚೆನ್ನಾಗಿದೆ ಅನ್ನೋದು ಪದ ಅವರಿಂದ ಕೇಳುವಾಗ ತುಂಬ ಖುಷಿ ಆಯಿತು. ಹಾಗೆ ನನ್ನ ತಾಯಿ ಕೂಡ ಅವತ್ತು ಮೊದಲ ಬಾರಿ ನಾನು ವೇಷ ಧರಿಸಿದ್ದ ಹಾಗೆ ನಿಜವಾಗಲೂ ನೀನು ನಿನ್ನ ತಾತನ ಹೆಸರನ್ನು ಉಳಿಸಿದ್ದೀಯಾ ಅನ್ನೋ ಮಾತು ಅವರು ಹೇಳಿದರು. ನನಗೆ ಅದು ತುಂಬ ಖುಷಿಯಾಗಿತ್ತು. ಓಕೆ ನಿಜವಾಗ್ಲೂ ಕೂಡ ಆ ತಂದೆ ತಾಯಿ ಏನು ಕನಸು ಕಂಡಿದ್ರು ಮಗಳು ಈ ರೀತಿ ಬೆಳಿಬೇಕು ಅನ್ನುವಂಥದ್ದು, ಅದೇ ರೀತಿಯಲ್ಲಿ ಅದು ನಿಜ ಆಗ್ತಾ ಹೋದಾಗ, ಅದೇ ರೀತಿಯಲ್ಲಿ ಮಗಳ ಬೆಳವಣಿಗೆಗಳು, ಮಗಳ ಹೆಜ್ಜೆಗಳು ಇದ್ದಾಗ ಪ್ರತಿಯೊಬ್ಬ ತಂದೆ ತಾಯಿಯು ಕೂಡ ತುಂಬಾ ಖುಷಿ ಪಡ್ತಾರೆ. ಅಂಥ ಪುಣ್ಯವನ್ನು ಅಥವಾ ಅಂಥ ಸಾಕ್ಷಿಯನ್ನು ನಿಮ್ಮ ತಂದೆ ತಾಯಿ ಮಗಳಲ್ಲಿ ನೋಡಿದ್ದಾರೆ. ತುಂಬಾ ಖುಷಿ ಆಯಿತು ಈ ಮಾತುಗಳನ್ನು ಕೇಳ್ತಾ ನನಗೂ ಕೂಡ. ಇನ್ನು ಯಕ್ಷಗಾನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದೀರಾ ತಾವು. ನಿಮಗೆ ಯಾವ ಪಾತ್ರ ತುಂಬ ಮನಸ್ಸಿಗೆ ಜೊತೆಗೆ ನಿಮಗೆ ಹತ್ತಿರ ಆಯಿತು? ನಾನು ದೇವಿಯ ಪಾತ್ರ ಹಾಕುವಾಗ ನನಗೆ ತುಂಬ ಖುಷಿ ಆಗ್ತಿತ್ತು. ಹಾಗೆ ಮಹಿಷಿಯ ಪಾತ್ರವನ್ನು ನಾನು ಮೊನ್ನೆ ಅಷ್ಟೇ ಮಾಡಿದೆ. ಅದೊಂದು ಖುಷಿಯೇ ಬೇರೆ ಇತ್ತು. ಅಂದರೆ ನನ್ನ ತಾತ ಕೂಡ ಯಕ್ಷಗಾನದಲ್ಲಿ ಇದ್ದ ಕಾರಣ ನನ್ನ ತಂದೆಯೂ ಕೂಡ ಮಹಿಷಿಯ ಪಾತ್ರವನ್ನು ಧರಿಸಿದರು. ಅವರೊಂದು ಫೋಟೋ ಆಗಲಿ ನನ್ನದೊಂದು ಫೋಟೋ ಆಗಲಿ ಅದು ತುಂಬ ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಕಾಣ್ತಿರ್ಲಿಲ್ಲ. ಅಂದರೆ ಸೇಮ್ ಆಗಿ ಕಾಣ್ತಿತ್ತು. ನನ್ನ ತಂದೆ ಆಗಿ ಹೇಳಿದರು, ಇದು ಸೇಮ್ ದಿಟ್ಟು ನನ್ನ ಥರನೇ ಇದೆ ಅನ್ನೋದು. ಹಾಗಾಗಿ ನನಗೆ ಆ ಪಾತ್ರವನ್ನು ಪುನಃ ಧರಿಸಬೇಕು ಅನ್ನೋ ಆಸೆ ಹೆಚ್ಚುತ್ತಾ ಬಂತು. ದೇವಿ ಮತ್ತು ಮಹಿಷಿಯ ಪಾತ್ರ ನನ್ನ ತುಂಬ ನೆಚ್ಚಿನ ಪಾತ್ರ ಆಗಿದೆ. ಜಾಹ್ನವಿ ಅವರೇ, ಮೊದಲ ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ 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 ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಚೇತನ್ ಶೆಟ್ಟಿ ಮಣ್ಣಗುಡ್ಡೆಯಿಂದ ಮಾತಾಡ್ತಿರೋದು. ಓಕೆ, ಮಾತಾಡಬೇಕು ಸರ್. ಜಾಹ್ನವಿ ಮಾಲೆಮಾರ್ ಅವರು ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ವಿಚಾರ ಇದು. ಓಕೆ ಸರ್, ನಮ್ಗೆ ಗಾಳಿ ಬಗ್ಗೆ ಒಂದು ಸ್ವಲ್ಪ ಇದು ಬೇಕಿತ್ತು. ಮೊನ್ನೆ ಜಿಲ್ಲಾ ಮಟ್ಟಕ್ಕೆ ಇದು ಆಗಿದ್ದಾರೆ, ಆಯ್ಕೆ ಆಗಿತ್ತು. ರಾಜ್ಯ ಮಟ್ಟಕ್ಕೆ ಆಗಿಲ್ಲ ಆದ್ರೂ ನಮ್ಗೆ ವಿಷಯ ಗೊತ್ತಿಲ್ಲ. ಅವರ ಬಾಯಿಂದಲೇ ಕೇಳ್ಬೇಕಾಗಿತ್ತು ಏನು ವಿಷಯ ಆಗಿದೆ ಅಂತ. ಓಕೆ ಸರ್, ಕಾರ್ಯಕ್ರಮ ನೋಡ್ತಾ ಇರಿ. ನಿಮ್ಮ ಪ್ರಶ್ನೆಯನ್ನು ಅವರ ಮುಂದೆ ಇಟ್ಟಿದ್ದೇವೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಜಾಹ್ನವಿ ಅವರ ಪ್ರಶ್ನೆಗೆ ಉತ್ತರ ಬೇಕು. ಜಿಲ್ಲಾ ಮಟ್ಟ ತನಕ ಹೋಗಿದ್ದಾರೆ, ಆಮೇಲೆ ಏನಾಯಿತು ಕತೆ ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ. ನಾನು ಪ್ರತಿಭಾ ಕಾರಂಜಿಯಲ್ಲಿ ಛದ್ಮವೇಷ ವಿಭಾಗದಲ್ಲಿದ್ದೆ. ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ನಾನು ರಾಜ್ಯ ಮಟ್ಟಕ್ಕೆ ಕೂಡ ಆಯ್ಕೆ ಆಗಿದ್ದೆ. ಆದರೆ ಅದರಲ್ಲಿ ನನಗೆ ತುಂಬ ಬೇಸರವಾಗಿತ್ತು. ಅಂದರೆ ಜಿಲ್ಲಾ ಮಟ್ಟದವರೆಗೆ ತುಂಬ ಚಂದ ಜಡ್ಜ್ಮೆಂಟ್ ಇತ್ತು, ಅಭಿನಯಕ್ಕೆ ಹೆಚ್ಚು ಮಾನ್ಯತೆ ನೀಡ್ತಿದ್ರು. ಆದರೆ ನಾನು ರಾಜ್ಯ ಮಟ್ಟಕ್ಕೆ ಹೋಗಿದಾಗ ಅದರಲ್ಲಿ ಬಂದ ಪ್ರಶಸ್ತಿ ಅಂದರೆ ಕೆಟ್ಟದು ಏನಿಲ್ಲ. ಅವರು ಅದರಲ್ಲಿ ಹೆಚ್ಚು ಮಾನ್ಯತೆ ನೀಡಿದ್ದು ಶಿಲಾಬಾಲಿಕೆಗೆ, ಅದಕ್ಕೆಲ್ಲ ಹೆಚ್ಚು ಮಾನ್ಯತೆ ನೀಡಿದರು. ಅಭಿನಯಕ್ಕೆ ಅಗತ್ಯವೇ ಇಲ್ಲ ಅಂತ ಒಂದು ಕಾಣಿಸ್ತಿತ್ತು. ಅಲ್ಲಿ ಅಭಿನಯವನ್ನು ನಾನು ಮಾಡಿದ್ದೆ, ಆದರೆ ಬೇಸರವಾಯಿತು. ಅಂದರೆ ಅಲ್ಲಿ ಅಭಿನಯಕ್ಕೆ ಮಾನ್ಯತೆ ನೀಡದ ಕಾರಣ ಅವರು ಕೇವಲ ಶಿಲಾಬಾಲಿಕೆ ಯಾಕೆ ನೋಡಿದರು? ಹಾಗಾದರೆ ಛದ್ಮವೇಷ ಅನ್ನೋದು ವೇಷದ ಮೂಲಕ ಆಯಿತು, ಆದರೆ ಅಭಿನಯಕ್ಕೆ ಅವಶ್ಯಕತೆ ಇಲ್ಲವಾ ಅನ್ನೋ ಒಂದು ಪ್ರಶ್ನೆ ಮೂಡಿತ್ತು. ಓಕೆ, ಇದು ರಾಜ್ಯ ಮಟ್ಟದಲ್ಲಿ ನಿಮಗೆ ಸಿಕ್ಕಿದ ಅನುಭವ? ಹೌದು, ಬೇಸರ. ಕೇವಲ ವೇಷ ಧರಿಸಿದ ತಕ್ಷಣ ಅದೊಂದು ಛದ್ಮವೇಷದ ಎಲ್ಲ ಘನತೆಯನ್ನು ಎತ್ತಿ ಹಿಡಿಯುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಜಾಹ್ನವಿ ಅವರು ಕೇಳ್ತಾ ಇದ್ದಾರೆ. ಜಿಲ್ಲಾ ಮಟ್ಟದವರೆಗೂ ಕೂಡ ಚೆನ್ನಾಗಿದ್ದಂಥ ಸ್ಪರ್ಧೆ ರಾಜ್ಯ ಮಟ್ಟಕ್ಕೆ ಹೋದಾಗ ಯಾಕೆಷ್ಟು ಬದಲಾಯಿತು? ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಪ್ರತಿಭೆಯೂ ಕೂಡ ಕೇಳುವಂಥ ಪ್ರಶ್ನೆ ಇದು ಆಯೋಜಕರಿಗೆ ಹೋಗುತ್ತೆ. ಯಾಕಾಗಿ ಆ ಥರ ಮಾಡಿಕೊಂಡ್ರು ಆಯೋಜಕರು ಅಂತ ಮಾತಾಡ್ತೀವಿ. ಜಾಹ್ನವಿ ಅವರ ಜೀವನದ ಮತ್ತಷ್ಟು ವಿಚಾರಗಳನ್ನು ಅವರ ಮಾತಿನ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಜಾಹ್ನವಿ ಮಾಲೆಮರ್ ಅವರಿದ್ದಾರೆ. ಅವರ ಜೀವನದ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಇದ್ರು ಈ ರೀತಿಯಲ್ಲಿ ಆಯಿತು ಅಂತ. ಬ್ರೇಕ್ಗಿಂತ ಮುಂಚೆ ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟದಲ್ಲೂ ಅಲ್ಲಿವರೆಗೂ ಕೂಡ ಯಶಸ್ಸಾಯಿತು. ಆ ಬಳಿಕ ರಾಜ್ಯ ಮಟ್ಟದಲ್ಲಿ ಅಭಿನಯಕ್ಕೆ ಅವರು ಯಾವುದೇ ರೀತಿಯ ಗೌರವವನ್ನು ಸೂಚಿಸಲಿಲ್ಲ, ಅಥವಾ ಛದ್ಮವೇಷ ಅನ್ನುವಂಥದ್ದು ಕೇವಲ ವೇಷ ಮಾತ್ರವ, ಅಲ್ಲಿ ಈ ಅಭಿನಯಕ್ಕೆ ಗೌರವ ಇಲ್ವಾ, ಅದು ಕೂಡ ಒಂದು ಅಂಕಕ್ಕೆ ಸೇರುವುದಿಲ್ವಾ ಅನ್ನೋಂಥದ್ದನ್ನ ಕೇಳಿದರು. ಈ ಬಗ್ಗೆ ತುಂಬಾ ಬೇಜಾರ ಅಥವಾ ಬೇಸರ ಅನ್ನುವಂಥದ್ದು ಜಾಹ್ನವಿ ಅವರಿಗಿದೆ. ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಈ ಬಗ್ಗೆ ತಾವು ಅಂತ? ಅಂದರೆ ಇನ್ನು ಮುಂದೆ ರಾಜ್ಯ ಮಟ್ಟದಲ್ಲೂ ಅಭಿನಯಕ್ಕೆ ಮಾನ್ಯತೆ ನೀಡಬೇಕು ಅನ್ನೋ ನನ್ನ ಆಸೆ. ಅದು ಈಡೇರಿತದೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಅದೊಂದು ನನ್ನ ಆಸೆ ಆಗಿದೆ. ಅಂದರೆ ಅದೆಷ್ಟು ಮಂದಿ ಅಭಿನಯವನ್ನೇ ನಂಬಿಕೊಂಡು ಅಲ್ಲಿ ತನಕ ಹೋಗಿದವರು ಇರ್ಬೋದು. ಅದರಿಂದ ಬೇಸರವಾಗಿ ಈಗ ನನ್ನ ಥರವೇ ಬೇಸರವಾಗಿದವರು ಇದ್ದಾರೆ. ಹಾಗೆ ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ. 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 ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕುಮಾರ್ ಮಾಲೆಮರ್ ಅಂತ, ಜಾಹ್ನವಿ ತಂದೆ ಮಾತಾಡ್ತಿದ್ದೇನೆ. ಓಕೆ, ಮಾತಾಡಿ ಸರ್. ಏನಂದ್ರೆ ಈಗ ಒಂದು ನಮ್ಮವ್ರು ಕೇಳಿದ್ರು, ಏನಂದ್ರೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದೀರಿ, ರಾಜ್ಯ ಮಟ್ಟಕ್ಕೆ ಯಾಕೆ ಏನಾಯ್ತು ಅಂತ ಕೇಳಿದ್ರು. ನಂಗೆ ಅದ್ರ ಬಗ್ಗೆ ಮಾತ್ರ ತುಂಬಾ ಬೇಸರ. ಯಾಕಂದ್ರೆ ನಿಮ್ಮ ಒಂದು ವಾಹಿನಿಯ ಮುಖಾಂತರ ಎಲ್ರಿಗೂ ಗೊತ್ತಾಗ್ಬೇಕು. ಯಾಕೆಂದ್ರೆ ನೋಡಿ, ಜಾಹ್ನವಿ ಮಾಲೆಮರ್ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಥಮವಾಗಿ ಆಯ್ಕೆ ಆದ್ರು. ಇಷ್ಟು ವರ್ಷ ಬಿಟ್ಟು ಕೊಡ್ತಿದ್ರು ಬೇರೆಯವರಿಗೆ, ಆದ್ರೆ ಈ ಸಲ ಅವರು ಪ್ರತಿಭಾ ಕಾರಂಜಿಗೆ ಹೋಗ್ಲೇಬೇಕು ಅನ್ನುವಂತ ಹಠದಿಂದ ಇವತ್ತು ಜಿಲ್ಲಾ ಮಟ್ಟದಿಂದ ಆಯ್ಕೆ ಆಗಿದ್ರು ರಾಜ್ಯ ಮಟ್ಟಕ್ಕೆ. ರಾಜ್ಯ ಮಟ್ಟದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಇವತ್ತು ಅದು ಸರ್ಕಾರದಿಂದ ಆಗುವಂತ ಒಂದು ಕೆಲಸಗಳು ನೋಡಿ. ಒಂದು ಜಡ್ಜ್, ನಾನು ಇಷ್ಟು ಹೊರಗೆ ಇಷ್ಟು ಕೂಡ ನಾನು ಕೂಡ ಜಡ್ಜ್ಮೆಂಟ್ ಹೋಗ್ತಿದ್ದೇನೆ. ಒಂದು ಜಡ್ಜ್ 3 ಜಡ್ಜ್ಗಳು ವೇದಿಕೆ ಮೇಲೆ ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡ್ತಾ ಇದ್ರು. ಒಂದು ಮತ್ತೆ ಒಂದು ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಕಾಂಪಿಟೇಷನ್ ಎಲ್ಲಿ ಆಗ್ತಿದೆ ನೋಡಿ, ರಾಜ್ಯ ಮಟ್ಟದ್ದು, ಅದ್ರ ವೇದಿಕೆಯಲ್ಲಿ ಹೋಗಿ ಎಲ್ರು ಬಂದು ಮಾಸ್ನವರು ಅಥವಾ ರಾಜಕೀಯದವರು ಬಂದು ಫೋಟೋ ತೆಗಿತಿದ್ರು. ಮತ್ತೊಂದು ಸುತ್ತೋಳೆಯಲ್ಲಿ, ಇವತ್ತಿನ ಈ ಪ್ರತಿಭಾ ಕಾರಂಜಿ ಸುತ್ತೋಳೆಯಲ್ಲಿ ಅಭಿನಯ ಕೊಡ್ಬೇಕು, ಏನು ಅಂತ ವಿಷಯ ಮಂಡನೆ ಮಾಡ್ಬೇಕು. 10 ಮಾರ್ಕ್ ಅಭಿನಯಕ್ಕೆ, 10 ಮಾರ್ಕ್ ವಿಷಯ ಮಂಡನೆಗೆ, 10 ಮಾರ್ಕ್ ವೇಷಭೂಷಣಕ್ಕೆ, ಟೋಟಲಿ 30 ಮಾರ್ಕ್. 30 ಮಾರ್ಕ್ ಅಲ್ಲಿ 20 ಮಾರ್ಕ್ ಇವಳು ಹೊಡೆದಾಗಿದೆ. ಮತ್ತೆ 10 ಮಾರ್ಕ್ ಅಲ್ಲಿ ಯಾರಿಗೋಸ್ಕರ ಅವ್ರು ಕೊಟ್ಟಿದ್ದಾರೆ, ಯಾರನ್ನು ವಿನ್ ಮಾಡಿದ್ದಾರೆ ನೋಡಿ. ಒಂದು ನಾವು ಆಲೋಚನೆ ಮಾಡ್ಬೇಕಾದ್ದು. ಮತ್ತೊಂದು ಏನಂದ್ರೆ ನೋಡಿ, ಇವತ್ತು ನಾನು ನೇರವಾಗಿ ಹೇಳ್ಬೇಕಂದ್ರೆ, ಸರ್ಕಾರ ಇವತ್ತು ಮಾಡುವಂತ ಅನ್ಯಾಯ. ನಮ್ಮ ತುಳುನಾಡು, ತುಳುವನ್ನು 8ನೇ ಪರಿಚಯಕ್ಕೆ ಸೇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು 7 MLAಗಳು, 2 MP ಗಳಿದ್ದಾರೆ. ಇವತ್ತು ನಮ್ಮ ತುಳು ಭಾಷೆಯನ್ನು ಸೇರಿಸಲಿಲ್ಲ. ಅದ್ರ ಜೊತೆಗೆ ಪ್ರತಿಭಾ ಕಾರಂಜಿಯಲ್ಲಿ ಗಂಡುಗಲಿಯಾಗಿರುವಂತಹ ಯಕ್ಷಗಾನದ ಇದನ್ನೇ ಕಾಂಪಿಟೇಷನ್ ಅನ್ನೇ ತಿದ್ದು ಬಿಟ್ಟಿದ್ದಾರೆ. ಗಂಡುಗಲಿ, ನಮ್ಮ ತುಳುವ ನಾಡಿನ ಗಂಡುಗಲಿ ಯಕ್ಷಗಾನ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಇದು ಮಾಡಿದಂತ ಸರ್ಕಾರ ನಮ್ಗೆ ಭಯಂಕರ ದೊಡ್ಡ ಒಂದು ತಪ್ಪು ಮಾಡಿದ್ದಾರೆ. ಮತ್ತೊಂದು ಇಷ್ಟು ಬೇಸರದ ವಿಷಯ ಮಂಡನೆ ಮಾಡ್ತಿದ್ದೇನೆ. ಯಾಕಂದ್ರೆ ನಮ್ಗೆ ಅಲ್ಲ ಸರ್, ನಿಮ್ಮ ಪ್ರಕಾರ ಇಲ್ಲಿನ ಕಲಾವಿದರಿಗೆ ಅಥವಾ ಈ ಭಾಗದ ಕಲೆ ಸಂಸ್ಕೃತಿಗೆ ಅನ್ಯಾಯ ಆದಾಗ ಈ ಭಾಗದ ಜನಪ್ರತಿನಿಧಿಗಳು ಮಾತನಾಡ್ತಾ ಇಲ್ಲ, ತೆಪ್ಪಗಿದ್ದಾರೆ ಅಂತ? ಇಲ್ಲ, ನಾನೊಂದು ಹೇಳ್ಬೇಕಾದ್ರೆ ನಿಜವಾಗಿ ತೆಪ್ಪಗಿದ್ದಾರೆ. ಯಾಕೆಂದ್ರೆ ಇವತ್ತು ನೋಡಿ, ಇಷ್ಟು ಅನ್ಯಾಯ ಆಗ್ತಿದೆ. ಇವತ್ತು ಅನ್ಯಾಯ ಅಂದ್ರೆ ಪ್ರತಿಭಾ ಕಾರಂಜಿ ನಾನ್ ನೋಡಿದ ಮಟ್ಟಿಗೆ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಷ್ಟು ಚಂದ, ಅಷ್ಟು ನೀಟಾಗಿ, ಸುಳ್ಯ ಶಾಲೆಯಲ್ಲಿ ಅಷ್ಟು ನೀಟಾಗಿ ಮಾಡಿದ್ದಾರೆ. ಆದ್ರೆ ರಾಜ್ಯ ಮಟ್ಟದ್ದು ಮಾಡುವಾಗ ಏನೋ ಒಂದು ಇದ್ರಲ್ಲಿ ಮಾಡಿದಾಗೆ ಆಗಿದೆ ನಮ್ಗೆ. ಎಲ್ಲಾ ವೇದಿಕೆಯ ಮೇಲೆ ಬರೋದು, ಒಂದೊಂದು ಕಾಂಪಿಟೇಷನ್ ಆಗುವಾಗ ವೇದಿಕೆ ಮೇಲೆ ಬಂದು ಅದು ಏನು ಪ್ರತಿಭಾಗಾರರಿಗೆ, ಸರ್ಕಾರದವರಿಗೆ ಏನು ಕಣ್ಣು ಕಾಣಲ್ವಾ ನಾನು ಕೇಳುದು. ಅದಲ್ಲದೆ ನಮ್ಮ ಗಂಡುಗಲಿ ಯಕ್ಷಗಾನ ಪರಂಪರೆ, ತುಳುವ ಪರಂಪರೆಯನ್ನು ತೆಗೆದೇ ಬಿಟ್ಟಿದ್ದಾರೆ. ತುಳುವರು ಈ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ಅಂತ ಹೇಳ್ತಾ ಹೊಗಳ್ತಾ ಇದ್ದಾರೆ ತುಂಬಾ ಜನ. ಅವರಿಗೆ ಗೊತ್ತಾಗುದಿಲ್ವಾ ಅಂತ ನಾನು ಕೇಳುದು. ತುಳು ಅಂತ ಹೊಗಳ್ತಾ ಇದ್ದಾರೆ. ನಾನು ನೇರವಾಗಿ ಮಾತಾಡುದು ಈ ವಿಷಯದಲ್ಲಿ. ನನ್ನ ಹತ್ರ ಮಾತಾಡಿ, ಇವರಿಗೆ ಯಾಕೆ ಕಣ್ಣು ಕಾಣೋದಿಲ್ವಾ? ಇವತ್ತು ಪ್ರತಿಭಾ ಕಾರಂಜಿಯಿಂದ ಯಕ್ಷಗಾನ ಗಂಡುಗಲಿಯನ್ನು ತೆಗೆದರು. ಸರ್, ಇನ್ನು ತಮ್ಮ ಮಗಳು ಈ ಯಶಸ್ಸಿನ ಹೆಜ್ಜೆಯಲ್ಲಿ ಮುಂದುವರಿತಾ ಇದ್ದಾರೆ. ಸೋಲಾಗ್ಲಿ ಗೆಲುವಾಗ್ಲಿ ಆ ಪ್ರತಿಭೆಯ ಪರಿಶ್ರಮ ನಿಂತಿಲ್ಲ ಸರ್. ಏನ್ ಅನಿಸ್ತದೆ ತಮಗೆ? ನಾನೊಂದು ಹೇಳ್ಬೇಕಂದ್ರೆ, ಒಂದು ರೀತಿಯಲ್ಲಿ ಒಂದು ವ್ಯಕ್ತಿಗೆ ಎಲ್ಲಿ ಸ್ಪರ್ಧೆಗೆ ಹೋಗ್ಬೇಕಾದ್ರೂ ಅಲ್ಲಿ ಸೋಲನ್ನು ಅನುಭವಿಸ್ಬೇಕು. ಸೋಲನ್ನು ಅನುಭವಿಸಿದ್ರೆ ಮಾತ್ರ ಗೆಲುವಿಗೆ ಒಂದು ಹೆಜ್ಜೆ ಬರುತ್ತೆ. ಇದು ಸೋಲು ಆದ್ರೂ
ಗೆಲ್ಲುವ ಒಂದು ಯಾವ ರೀತಿ ಗೆಲ್ಲಬೇಕು ಅಂತ ನಾವು ಆಲೋಚನೆ ಮಾಡ್ಬೇಕು. ಆದ್ರೆ ಮೊನ್ನೆ ಗೆಲುವಿನ ಅಂತರವನ್ನು ಮುರಿದಾಕಿದ್ದಾರೆ. ಅದು ಬೇಸರ. ಯಾಕೆಂದ್ರೆ ಇವತ್ತು ಜಡ್ಜ್ಮೆಂಟ್ ಕೊಡುವಾಗ ಮಕ್ಕಳಿಗೆ ನೋವಾಗಬಾರ್ದು. ಇವತ್ತು ನಾನು ಕೂಡ ಒಂದು ದಿನ ನಂಗೆ ಗೊತ್ತಿಲ್ಲ ಇವಳು ನಾನು ಚರ್ಚಿಗೆ ನಿಂತಲ್ಲಿ ಇವಳು ವೇಷ ಹಾಕಿಕೊಂಡು ಬರ್ತಾಳೆ ಅಂತ ನಾನು ಮಾರ್ಕೆ ಕೊಡ್ಲಿಲ್ಲ. ನಿಜ ಹೇಳ್ತೇನೆ, ನೇರವಾಗಿ ಕೇಳ್ಬೋದು ಅವಳ ಹತ್ರ. ನಾನು ಮಾರ್ಕೆ ಕೊಡ್ಲಿಲ್ಲ, ಮತ್ತೆ ಮಾರ್ಕ್ ಕೊಟ್ಟದ್ದು ಯಾರು ಇನ್ನೊಂದು 2 ಜಡ್ಜ್ಮೆಂಟ್ ಎಷ್ಟು ಹಾಕಿದ್ದಾರೆ ನೋಡಿದೆ. ನೋಡುವಾಗ ಅವರು ಟಾಪ್ ಹಾಕಿದ್ದಾರೆ ಇವಳಿಗೆ. ಮತ್ತೆ ನಾನು ಇವಳಿಗೆ ಜಡ್ಜ್ಮೆಂಟ್ ಅಲ್ಲಿ ಮಾರ್ಕ್ ಕೊಡ್ತೇನೆ. ಹಾಗೆ ಹಾಗೆ ರೂಲ್ಸ್. ರೈಟ್. ತಾವು ತಮ್ಮ ಮಗಳ ಈ ಒಂದು ಯಶಸ್ಸಿನ ಹಾದಿಯ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ತಮಗೆ? ನಿಜವಾಗಿ ಹೇಳ್ಬೇಕಾದ್ರೆ ಅವಳು ಬ್ರಿಲಿಯಂಟ್ ಆ ವಿಷಯದಲ್ಲಿ. ಯಾಕಂದ್ರೆ ಸ್ವಲ್ಪ 9th ಅಲ್ಲಿ ಕಲಿಯುವುದ್ರಲ್ಲಿ ಸ್ವಲ್ಪ ಡೌನ್ ಆಯ್ತು. ಈಗ SSLC ಅಲ್ಲಿ ಸ್ವಲ್ಪ ಬರ್ತಾ ಇದ್ದಾಳೆ ಈ ನೋಡಿ. ಮತ್ತೆ ಒಂದೇನಂದ್ರೆ ನಂಗೆ ನಿಜವಾಗಿ ಹೇಳ್ಬೇಕಾದ್ರೆ ಒಂದು ಕಲೆಯಲ್ಲಿ ಅವಳು ಟ್ಯಾಲೆಂಟ್. ಯಾಕೆಂದ್ರೆ ಒಂದು ವ್ಯಕ್ತಿ ನಂಗೆ ಮಂಗಳೂರು ಪುರಭವನದಲ್ಲಿ 2 ದಿನಕ್ಕೆ ಮುಂಚೆ ನಾಟಕಕ್ಕೆ ಬರೆದಾಗ ನನ್ನ ಒಂದು ಮರ್ಯಾದೆಯನ್ನು ಉಳಿಸಿದವಳು ನನ್ನ ಮಗಳೇ. 4 ಪಾತ್ರ ಮಾಡಿದ್ದಾಳೆ. 2 ದಿನದಲ್ಲಿ 4 ಪಾತ್ರ ಮಾಡಿದ್ದಾಳೆ ಅವಳು. ಮತ್ತೆ ಕುಡುಕನ ಪಾತ್ರ ಆಗ್ಲಿ, ಮತ್ತೆ ನಾನು ಹೇಳ್ಬೇಕಾದ್ರೆ ನವರತ್ನ ಉಂಟು ಅಂತ ಹೇಳ್ಬೋದು. ಯಾಕೆಂದ್ರೆ ಕುಡುಕನ ಪಾತ್ರಕ್ಕೂ ಸೈ, ಯಕ್ಷಗಾನದ ರಾಜ್ಯ ವೇಷಕ್ಕೂ ಸೈ, ಹಾಸ್ಯಕ್ಕೂ ಸೈ, ಮತ್ತೆ ನಾಟಕ ರಂಗದಲ್ಲಿ ಪೌರಾಣಿಕಕ್ಕೂ ಸೈ, ಎಲ್ಲದಕ್ಕೂ ಅವಳು ಸೈ ಇದ್ದಾರೆ. ಅದೊಂದು ನಂಗೆ ಹೆಮ್ಮೆ ಅಂತ ಹೇಳ್ಬೋದು. ರೈಟ್. ಸೊ ಏನ್ ವಿಶ್ ಮಾಡ್ತೀರಾ ನಿಮ್ಮ ಮಗಳಿಗೆ ಈ ಕಾರ್ಯಕ್ರಮದ ಮೂಲಕ? ಕಾರ್ಯಕ್ರಮದ ಮೂಲಕ ನಾನು ಕಲೆ ಒಂದು ಸೈಡ್ ಅಲ್ಲಿ ಇರ್ಬೇಕು, ಕಲಿಯುವುದ್ರಲ್ಲಿ ಮುಂದೆ ಬರ್ಬೇಕು ಅಂತ ನಾನು ಹೇಳ್ತಿರ್ತೇನೆ. ಖಂಡಿತ ಸರ್, ಖಂಡಿತ. ಸೊ ಕಲಿಯುವುದರ ಜೊತೆಗೆ ಕಲೆಯಲ್ಲಿ ಭವಿಷ್ಯವನ್ನ ಕಂಡುಕೊಳ್ಳಿ ಅನ್ನುವಂತ ಆಶಯ ನಮ್ದು ಸರ್. ಮತ್ತೆ ನಿಮ್ಗೂ ಕೂಡ ನಿಮ್ಮ ಸ್ಪಂದನ ಟಿವಿ ಎಲ್ಲ ಒಂದು ಊರಲ್ಲಿ ರಾಜ್ಯಗಳಲ್ಲಿ ದೇಶಗಳಲ್ಲಿ ಕಾಣ್ತಾ ಬರ್ಲಿ. ಖಂಡಿತ ಸರ್. ಧನ್ಯವಾದ ಸರ್. ಧನ್ಯವಾದ. ತಂದೆ ತುಂಬಾನೇ ಖುಷಿ ಪಟ್ರು. ಕೆಲವೊಂದು ವಿಚಾರದ ಬಗ್ಗೆ ಬೇಸರ ಇದೆ ಅಂತ ಹೇಳಿದ್ರು. ಅದು ನಿಮಗೆ ಆದಂತ ಮೋಸ ಇರ್ಬೋದು, ಅದ್ರ ಬಗ್ಗೆ ಹೇಳಿದ್ರು. ಏನೇ ಇರಲಿ, ಅದು ಆ ಕಾಂಪಿಟೇಷನಲ್ಲಿ ಆದಂಥ ಘಟನೆಗಳನ್ನು ಬಿಟ್ಟು ಮಾತನಾಡೋದು ಬಹಳಷ್ಟಿದೆ. ಕಲಿಯೋದ್ರಲ್ಲಿ 9th ಅಲ್ಲಿ ಇರುವಾಗ ಸ್ವಲ್ಪ ಹಿಂದೆ ಬಿದ್ದಿದ್ರು, ಇವಾಗ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದರು. ಸೊ ಯಾಕೆ ಹಿಂದೆ ಬಿದ್ದರೆ? ಅಂದರೆ 9th ಅಲ್ಲಿ ನಾನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಹೇಳ್ಬೋದು ಸ್ಟಡೀಸ್ನ ಕಡೆ. ಆದಮೇಲೆ 10ನೇ ತರಗತಿಗೆ ಬಂದಾಗ ಅದೊಂದು ಸ್ಟೆಪ್ಪಿಂಗ್ ಫಾರ್ ಅವರ್ ಸಕ್ಸಸ್ ಅಂತ ಹೇಳ್ಬೋದು. ಅಂದರೆ ಹಾಗಾಗಿ 10th ಅಲ್ಲಿ ಒಂದು ಒಳ್ಳೆ ಮಾರ್ಕ್ ಪಡಿಬೇಕು ಅನ್ನೋದು ಛಲದಿಂದಾಗಿ ನಾನು ಓದ್ತಿದ್ದೇನೆ. ಖಂಡಿತ ಯಶಸ್ಸಾಗಲಿ ಅಂತ ಹೇಳ್ತಾ, ಇನ್ನು ಕರಾಟೆ ಪಟುವಾಗಿ ಹೆಸರು ಮಾಡ್ತೀರಾ, ಅದರಲ್ಲಿ ಸಾಧನೆ ಮಾಡ್ತೀರಾ. ಒಂದು ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ನಮಸ್ತೆ ಮೇಡಮ್. ಜಾಹ್ನವಿ ಮಾಲೆಮಾರ್ ಅವರು ಇವತ್ತಿನ ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮ ನೋಡಿದ್ದೇನೆ. ಧನ್ಯವಾದ ನಿಮ್ಗೆ. ಓಕೆ. ಯಾಕೆಂದ್ರೆ ಹಿತ್ತಲ ಗಿಡ ಮತ್ತಲ್ಲ ಅಂತ ಹೇಳ್ತೇವೆ ನಾವು. ನಮ್ಮ ಇಲ್ಲಿ ಮಂಗಳೂರಿನ ಲೋಕಲ್ ಚಾನಲ್ ನಲ್ಲಿ ಕೆಲವು ಕಾರ್ಯಕ್ರಮ ಒಳ್ಳೆ ಮೂಡಿ ಬರ್ತದೆ. ಕೆಲವು ಕಡೆ ನಾವು ಹೊರಗೆ ಸ್ಟೇಟ್ ಅಲ್ಲಿ ಬಂದ ನಂತರ ಮಕ್ಕಳ ಪ್ರತಿಭೆಯನ್ನು ನೋಡಿ ಮತ್ತೆ ಕರೀತಾರೆ. ಆದ್ರೆ ನೀವು ಮೊದಲೇ ಕರ್ತೀರಿ, ಬಾರಿ ಸಂತೋಷ. ಈಗ ಪ್ರತಿಭಾ ಕಾರಂಜಿಯ ಬಗ್ಗೆ ಹೇಳಿದ್ರೆ, ಈಗ ಅಭಿನಯಕ್ಕೆ ಮಾರ್ಕ್ಸ್ ಇಲ್ಲ ಹೇಳುವಾಗ ನನ್ಗೂ ಬೇಸರ. ಯಾಕೆಂದ್ರೆ ಖಾಲಿ ಛದ್ಮವೇಷ ಅಂತ ಡ್ರೆಸ್ ಹಾಕೊಂಡು ಯಾರು ಹೋಗಿ ನಿಲ್ಬಹುದು, ಯಾರು ಹೋಗಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳಿಗೆ ಕಾಂಪಿಟೇಷನ್ ಅಂತ ಬರ್ತಾ ಉಂಟು ಶಾಲೆಯಲ್ಲಿ ಸಹ. ಯಾವುದೇ ಒಂದು ಮಕ್ಕಳಿಗೆ ಏನಾದ್ರು ಮಾಡ್ಲಿಕ್ಕೆ ಕೊಟ್ರೆ ತಂದೆ ತಾಯಿಗಳೇ ಮಾಡಿ ಮಕ್ಕಳ ಕೈಯಲ್ಲಿ ಇಟ್ಕೊಂಡು ಹೋಗಿ ಕೊಡುದು. ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಇದ್ರೆ ತಂದೆ ತಾಯಿಗಳೇ ಮಾಡುದು. ಅದ್ರಲ್ಲಿ ಖಾಲಿ ಮಕ್ಕಳಿಗೆ ಮಾರ್ಕ್ಸ್ ಕೊಡುದಲ್ಲೇ ಬೇರೇನಿಲ್ಲ. ನಾನು ಆ ಛದ್ಮವೇಷದಲ್ಲಿ ಹೇಳುದು, ವೇಷಭೂಷಣ ಹಣ ಕೊಟ್ಟು ಯಾರಿಗೂ ತಂದು ವೇದಿಕೆಯಲ್ಲಿ ಹಾಕಿಸಿ ನಿಲ್ಬಹುದು, ಅದು ಇಂಪಾರ್ಟೆನ್ಸ್ ಅಲ್ಲ. ಛದ್ಮವೇಷ ಅವರ ಭಾವನೆಗಳಿಗೆ ಸಹ ಬೆಲೆ ಕೊಡಬೇಕು, ಅದು ಮಾಡ್ಬೇಕು. ನನಗೂ ಬೇಸರ ಆಯ್ತು. ಆದ್ರೆ ನಾನು ಹೇಳುದು, ಜಿಲ್ಲಾ ಮಟ್ಟದಲ್ಲಿ ಒಳ್ಳೆ ಆಯೋಜನೆ ಮಾಡಿದ್ದಾರೆ, ರಾಜ್ಯದಲ್ಲಿ ನಮ್ಗೆ ಸಿಕ್ಕದಿದ್ರು ಅದರಿಂದ ಏನು ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅವ್ರು ಹೇಳಿದಾಗೆ ಆ ಕಾರ್ಯಕ್ರಮಕ್ಕೆ ಬೆಲೆ ಕೊಡದಿದ್ರೆ ಅದ್ರಲ್ಲಿ ಪ್ರಶಸ್ತಿ ಸಿಕ್ಕಿ ಏನು ಆಗ್ಲಿಕ್ಕಿಲ್ಲ. ರಾಜ್ಯಕ್ಕೆ ಖಾಲಿ ಒಂದು ಪ್ರತಿಭಾ ಕಾರಂಜಿ ಮಾಡ್ಬೇಕು ಅಂತ ಒಂದು ಫೋಟೋಕ್ಕೆ ಪೇಪರ್ಗೆ ನಾವು ಮಾಡಿದ್ದೇವೆ ಅಂತ ಒಂದು ತೋರಿಸ್ಕೊಳ್ಳಿಕ್ಕೋಸ್ಕರ. ಹೌದು, ಖಾಲಿ ಅಂದ್ರೆ ಪ್ರತಿ ವರ್ಷ ನಾವು ಇದನ್ನು ಮಾಡ್ತೇವೆ. ಕೆಲವು ಕಡೆ ನೋಡ್ತೇವೆ ನಾವು ಪ್ರಶಸ್ತಿಗಳು ಕೊಡುದು. ಇಲ್ಲಿ ಸಹ ಮಂಗಳೂರಲ್ಲಿ ನೋಡ್ತೇವೆ, ಅಪ್ಪಂತ ಪ್ರಶಸ್ತಿ, ಆ ಪ್ರಶಸ್ತಿ, ಈ ಪ್ರಶಸ್ತಿ, ಅವ್ರಿಗೆ ಒಂದು ಕಾರ್ಯಕ್ರಮ. ಅದು ಯಾರಿಗೆ ಕೊಡ್ತಾರೆ ಬಿಡ್ತಾರೆ ಎಲ್ಲದ್ರಲ್ಲಿ ಈಗ ಇನ್ಫ್ಲುಯೆನ್ಸ್. ಅದಕ್ಕೆ ಇವಳು ಬೇಸರ ಪಡೋ ಅವಶ್ಯಕತೆನೇ ಇಲ್ಲ. ಚಿಕ್ಕಂದಿನ ನಾನು ನೋಡಿದ್ದೇನೆ ಅವಳ ನಾಟಕದಲ್ಲಿ, ಯಕ್ಷರಂಗದಲ್ಲಿ.
ಅವಳ ತಂದೆ ಅವಳಿಗೆ ಸಪೋರ್ಟ್ ಮಾಡೋದಾಗ್ಲಿ, ಯಾವುದೇ ಒಂದು ಬೇಸರ ಇಲ್ಲದೆ ಯಾವುದೇ ದೊಡ್ಡ ಜವಾಬ್ದಾರಿ ಎಲ್ಲಿದ್ರು ಕುಮಾರ ಮಕ್ಕಳ ಒಟ್ಟಿಗೆ ರೋಡಲ್ಲಿ ವೇಷ ಹಾಕಿ ಹೋಗ್ಲಿಕ್ಕೂ ರೆಡಿ. ಕುಮಾರ್ ಕಲೆ ಅಂದ್ರೆ ಅಷ್ಟು ಆಸ್ವಾದಿಸುವ ಪ್ರಾಣಿ. ಓಕೆ ಓಕೆ. ಹಾಗಾಗಿ ಜನರವರು ಅವರನ್ನು ಗುರುತಿಸಿದ್ದಾರೆ ಹೇಳುವಾಗ, ಇಂದ ಈ ರಾಜ್ಯದೆಲ್ಲ ಸಿಕ್ಕಿಸ ಏನು ಪ್ರಯೋಜನ ಇಲ್ಲ ಹೇಳೋದು. ನಾನು ಖಾಲಿ ಒಂದು ಫೋಟೋ ಪೇಪರಿಗಡೆ ಅವ್ರ ಹೆಸರಿಗೋಸ್ಕರ ಅಲ್ಲದೆ ಮಕ್ಕಳ ಪ್ರತಿಭೆಗೆ ನಾವು ಆದ್ರೆ ಕೆಲವು ನೋಡ್ತೇವೆ ನಾವು ರಿಯಾಲಿಟಿ ಶೋಗಳಲ್ಲಿ ಸಹ ಹೌದು ಹೌದು. ಮಕ್ಕಳಿಗೆ ಹಿಂಸೆ ಮಾಡ್ತಾರೆ ರಿಯಾಲಿಟಿ ಶೋ ಹಿಡಿಕೊಂಡು. ಅಲ್ಲಿ ಸಾಕುದೇನು, ದೊಡ್ಡವರ ಮಕ್ಕಳಿಗೆ ಪ್ರೈಸ್, ದೊಡ್ಡವರ ಮಕ್ಕಳಿಗೆ ಸಿಲೆಕ್ಟೆಡ್ ಡ್ರೆಸ್ಗಳು, ದೊಡ್ಡವರ ಮಕ್ಕಳಿಗೆ ಸಿಲೆಕ್ಟೆಡ್ ಥೀಮ್ಸ್, ಇದೆಲ್ಲ ಕೊಟ್ಟು ಮಾಡುದು. ಅದ್ರಲ್ಲಿ ಏನು ನಮ್ಗೆಲ್ಲ ಅರ್ಥ ಆಗ್ತದೆ ಆ ಶೋಗಳಿಗೆ. ಆ ಶೋ ಆಗ್ಬಾರ್ದು ಪ್ರತಿಭೆ ಅಂತ ಹೇಳುದು. ಮಕ್ಕಳ ಪ್ರತಿಭೆಯಾಗಿಯೇ ನೋಡ್ಬೇಕು, ಖಾಲಿ ಶೋ ಆಗಿ ನೋಡುದಲ್ಲ. ಜಾಹ್ನವಿಗೆ ತುಂಬಾ ಒಳ್ಳೆ ಅಭಿರುಚಿ ಉಂಟು, ಸಾಮರ್ಥ್ಯ ಉಂಟು, ಮುಂದೆ ಬರ್ತಾಳೆ. ಕುಮಾರ್ ಹೇಳಿದ ಹಾಗೆ ಎಜುಕೇಶನ್ ಇಂಪಾರ್ಟೆಂಟ್. ನಾನು 90% ಮಾರ್ಕ್ಸ್ ಬೇಡ ಹೇಳುದು. ಎಜುಕೇಶನ್ ಒಟ್ಟಿಗೆ ಕಲೆಗೇನು ಆದ್ಯತೆ ಕೊಡಬೇಕು, ಅದು ಒಂದು ವಿದ್ಯೆನೆ. ಹೌದು ಹೌದು. ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲರಿಗೂ ಬರುದಿಲ್ಲ ಅಂತ ಹೇಳುದು. ನಮ್ಮ ಮಕ್ಕಳನ್ನ ನಾವು ಇದಕ್ಕೆ ಹೋಗು ಅಂತ ಹೇಳಿದ ಕೂಡ ಎಲ್ರಿಗೂ ಆಸಕ್ತಿ ಬರುದಿಲ್ಲ. ಇಂಥ ಮಕ್ಕಳಿಗೆ ಮಾತ್ರ, ರಕ್ತಗತವಾಗಿ ಬಂದ ಮಕ್ಕಳಿಗೆ ಮಾತ್ರ ಆಸಕ್ತಿ ಬರುವುದು. ನಿಜ. ಈಗ ಅವಳಿಗೆ ಆ ಕಲೆಯಲ್ಲಿ ಆಸಕ್ತಿ ಉಂಟು, ಅವಳು ಮುಂದುವರಿಸಿಕೊಂಡು ಹೋಗ್ಲಿ. ಅವಳಿಗೆ ನಾನು ಇನ್ನೂ ಸಹ ಒಳ್ಳೇದಾಗ್ಲಿ ಹೇಳಿ ಅವಳಿಗೆ ನಾನು ಆಶೀರ್ವಾದ ಮಾಡಿ, ಯಾವತ್ತೂ ಉಂಟು ನನ್ನ ಆಶೀರ್ವಾದ. ನಾ ಮಗುವನ್ನ ಈಗಲ್ಲ, ಈಗ ದೊಡ್ಡದಾಗ್ಲು ನೋಡುವ ಖುಷಿ ಆಗ್ತದೆ. ಚಿಕ್ಕ ಮಗುವಿನಿಂದ ನೋಡಿದ್ವು ಆ ಕೆಲವರು ಉಂಟು ಮಕ್ಕಳು ಪ್ರೈಮರಿ ಆಗುವಾಗ ಸಾಕಾಗಿ ಹೋಗ್ತದೆ, ತಂದೆ ತಾಯಿಯವರ ಒತ್ತಡದಲ್ಲಿ ಹೋಗುದು ಮತ್ತೆ ನಿಲ್ಲಿಸುದು. ಇವಳು ಹಾಗೆ ಅಲ್ಲ, ಈಗ ಬೆಳ್ತಿದ್ದಾಳೆ, ಅವಳಿಗೆ ಗೊತ್ತುಂಟು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಆ ಆಸಕ್ತಿ ಅವಳು ಹೋಗ್ತಾ ಇದ್ದಾಳೆ. ಆ ಆಸಕ್ತಿ ಕಳ್ಕೊಳ್ಳೋದು ಬೇಡ ಹೇಳುದು. ಅವಳು ಕಾಲೇಜಿಗೆ ಹೋದ್ರು ಯಾವ್ದು ಹೇಳಿದ್ರು ಸಹ ಅದನ್ನು ಕಳ್ಕೊಳ್ಳೋದು ಬೇಡ, ಮುಂದುವರಿಯಲ್ಲಿ. ಮುಂದಿನ ದಿನ ಅವಳಿಗೆ ಒಳ್ಳೆ ವೇದಿಕೆ ಸಿಗ್ತದೆ, ಅದೊಂದು ಪುರಸ್ಕಾರ ಸಿಗ್ತದೆ ಅಂತ ಖಂಡಿತ, ಅದು ಸತ್ಯ. ಪರಿಶ್ರಮಕ್ಕೆ ಯಾವತ್ತು ಬೆಲೆ ಇದೆ. ನಿಜ ನಿಜ ಅಮ್ಮ. ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ. ನಿಮಗೂ ಧನ್ಯವಾದ ಸ್ಪಂದನಕ್ಕೆ. ಮಕ್ಕಳ ಪ್ರತಿಭೆಯನ್ನು ಹೊರಗೆ ತರ್ತಾ ಇದ್ದೀರಿ. ಬೇಕು, ಖಂಡಿತ ಸತ್ಯವಾಗಿ ಹೇಳೋದು. ಬೇಕು, ಇಂಥ ಪ್ರತಿಭೆ ನಮ್ಗೆ ಹೊರಗೆ ಬರ್ಬೇಕು. ನಮ್ಮ ಊರಿದು ಪ್ರತಿಭೆ ನಾವು ಹೇಳೋದು, ನಮ್ಮ ಊರಿದು ಪ್ರತಿಭೆ. ನಿಜ 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 ಅಮ್ಮ. ಧನ್ಯವಾದ ಕರೆ ಮಾಡಿರೋದಕ್ಕೆ. ಓಕೆ, ಅಷ್ಟು ಪ್ರೀತಿಯಿಂದ ಮಾತನಾಡಿದರು. ಬಾಲ್ಯದಿಂದಲೇ ಆ ಹುಡುಗಿನ ನೋಡ್ತಾ ಇದ್ದೀವಿ. ಒಳ್ಳೆ ಅಭಿರುಚಿ ಇದೆ, ಇನ್ನಷ್ಟು ಒಳ್ಳೆ ಭವಿಷ್ಯ ಇದೆ. ವಿದ್ಯೆಯ ಜೊತೆಗೆ ಈ ಕಲೆಯನ್ನು ಕೂಡ ಕೊಂಡೋಗ್ಬೇಕು, ಯಾವತ್ತೂ ಬಿಟ್ಕೊಡ್ಬಾರ್ದು ಅನ್ನುವಂಥ ಮಾತನ್ನು ಹೇಳಿದರು. ಸೊ ನಾನು ಆವಾಗ ಮಾತನಾಡ್ತಾ ಇದ್ದದ್ದು ತಮ್ಮ ಕರಾಟೆಯ ಜರ್ನಿ ಬಗ್ಗೆ. ಯಾತಕ್ಕೋಸ್ಕರ ಕಲೆಯ ಜೊತೆ ಕರಾಟೆ ಬೇಕು ಅನ್ನಿಸ್ತು ನಿಮಗೆ? ಅಂದರೆ ಕಲೆಯ ಜೊತೆ ಕರಾಟೆ ಏಕೆಂದರೆ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ಬೋದು. ನನ್ನ ಮ್ಯಾಮ್ ರೀನಾ ರಂಜಿತ್ ಅಂತ, ಮ್ಯಾಮ್ ರೀನಾ ಹಾಗೂ ರಂಜಿತ್ ಸರ್ ನನ್ನ ಗುರುಗಳಾಗಿದ್ದು. ಅಂದರೆ ಸೆಲ್ಫ್ ಡಿಫೆನ್ಸ್ ಒಬ್ಬ ಎಲ್ಲ ಹುಡುಗಿಯರಿಗೆ ಬೇಕಾಗಿದೆ ಅನ್ನೋದು ಹೇಳ್ಬೋದು. ಹಾಗೆ ಕರಾಟೆಯಲ್ಲಿ ಒಂದು ಹೆಸರು ಮಾಡಬೇಕು ಎನ್ನುವ ಆಸೆ ನನಗೆ ಆಗಿದ್ದು ಮೊದಲು ಶಾಲೆಯಲ್ಲಿ ನಾನು ಕರಾಟೆಗೆ ಸೇರಿದಾಗ. ಆದ್ಮೇಲೆ ಹಲವು ಸೇರ್ಕೊಳ್ಳೋದಕ್ಕೆ ರೀಸನ್ ಏನಾಗಿತ್ತು? ನಿಮಗೆ ಆಸೆ ಇತ್ತಾ ಅಥವಾ ಮನೆಯವರು ಹೇಳಿದ್ರು? ಆಸಕ್ತಿ ಇತ್ತು ನನಗೆ ಕರಾಟೆಗೆ ಹೋಗ್ಬೇಕು ಅಂತ. ಸ್ಕೂಲ್ ಅರೇಂಜ್ ಮಾಡಿದೆ, ಹಾಗಾದರೆ ಯಾಕೆ ಹೋಗಬಾರ್ದು ಅಂತ ಒಂದು ಪ್ರಶ್ನೆ ಇತ್ತು. ಆಗ ಅಮ್ಮ ಹೇಳಿದರು, ಅಮ್ಮನಿಗೆ ಆಸಕ್ತಿ ಇತ್ತು, ಹಾಗೆ ಅಪ್ಪನಿಗೆ ಕೂಡ ಆಸಕ್ತಿ ಇತ್ತು. ಹಾಗಾಗಿ ನಾನು ಕರಾಟೆ ರಂಗಕ್ಕೆ ಸೇರಿದ್ದೆ. ಓಕೆ, ಹೇಗಿತ್ತು ಜರ್ನಿ ಕರಾಟೆ? ಹಲವು ಕಡೆಗಳಲ್ಲಿ ನನಗೆ ಖುಷಿಯಾಗಿದೆ, ಅಂದರೆ ಪ್ರಶಸ್ತಿಗಳು ದೊರಕಿದೆ. ಅಂದರೆ ಕೆಲವು ಜಾಗಗಳಲ್ಲಿ ನನಗೆ ಪ್ರಶಸ್ತಿ ದೊರಕಿಲ್ಲ, ಹಾಗಂತ ನನಗೆ ಬೇಜಾರಿಲ್ಲ. ಯಾಕೆಂದರೆ ಅದೊಂದು ಪಾಠ ಅಂತಲೇ ಹೇಳ್ಬೋದು. ಏನು ತಪ್ಪು ಮಾಡಿದ್ದೇವೆ ಅದನ್ನು ತಿದ್ದಿಕೊಂಡು ಬಂದು ಇನ್ನೊಂದು ನಾನು ಹಲವು ಕಡೆಗಳಲ್ಲಿ ಪ್ರಶಸ್ತಿಯನ್ನು ಧರಿಸುವಾಗ, ಅಂದರೆ ಪುತ್ತೂರಿನಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಎಲ್ಲ ಆಗಿತ್ತು. ಅದರಲ್ಲಿ ಕೂಡ ನನಗೆ ಫಸ್ಟ್ ಪ್ರೈಸ್ ಎಲ್ಲ ಬರುವಾಗ ತುಂಬ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಥಮ ಸ್ಥಾನಿಯಾಗಿ ವಿಜೃಂಭಿಸಿದ್ದೀರ ತಾವು ಕರಾಟೆಯಲ್ಲಿ ಅಂತ. ಕರಾಟೆ ಬಿಟ್ಟು ಕೂಡ ಈ ಕಲಾವಿದೆ ಬೇರೆ ಬೇರೆ ರಂಗದಲ್ಲಿ ತನ್ನದೇ ಆದಂಥ ಪರಿಶ್ರಮದ ಹಾದಿಯನ್ನು ಮುಂದುವರಿಸ್ತಾ ಇದ್ದಾರೆ. ಸಿನಿಮಾದ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದ ಚಾಕಚಕ್ಯತೆಯನ್ನು ತೋರಿರುವಂಥ ಒಬ್ಬ ಕಲಾವಿದೆ, ರಂಗದಲ್ಲೂ ಕೂಡ ರಂಗನಟಿಯಾಗಿ ಮಿಂಚಿರುವಂಥ ಪ್ರತಿಭೆ. ಸೊ ಬೇರೆ ಬೇರೆ ವಿಚಾರದಲ್ಲಿ ಕಲಾ ಪ್ರಕಾರಗಳಲ್ಲಿ ಮಿಂಚ್ತಾ ಇರುವಂಥ ಜಾಹ್ನವಿ ಅವರ ಹತ್ರ ಮಾತಾಡ್ತೀವಿ ಪುಟ್ಟ ವಿರಾಮದ ಬಗ್ಗೆ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಜಾಹ್ನವಿ ಮಾಲೆಮಾರ್ ಅವರಿದ್ದಾರೆ. ಅವರ ಕಲಾ ಜೀವನದ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ರು. ಇನ್ನು ಕರಾಟೆ ಬಗ್ಗೆ ಮಾತನಾಡಿದ್ವಿ ಬ್ರೇಕ್ಗಿಂತ ಮುಂಚೆ. ಅದರ ಜೊತೆಗೆ ರಂಗನಟಿಯಾಗಿ ಮಿಂಚಿದವರು, ದ್ವಿಪಾತ್ರಗಳನ್ನು ಅದ್ಭುತವಾಗಿ ಅಭಿನಯಿಸಿ ತೋರಿಸಿದ್ದಾರೆ. ಸೊ ಈ ರಂಗ ಪ್ರವೇಶ ಅಂದರೆ ರಂಗನಾಟಕ ಅಥವಾ ರಂಗನಟಿಯಾಗುವಂಥ ಅವಕಾಶ ಇದು ಹೇಗೆ ಸಾಧ್ಯ ಆಯಿತು? ಅಂದರೆ ರಂಗನಟಿಯಾಗಿ ನನಗೆ ಮೊದಲು ಅದೇ ನಾನು ಚಿಕ್ಕ ಪ್ರಾಯದಿಂದಲೇ ನಾಟಕ ರಂಗದಲ್ಲೆಲ್ಲ ವೇಷವನ್ನು ಹಾಕ್ತಿದ್ದೆ. ಹಾಗೆ ದ್ವಿಪಾತ್ರವನ್ನು ನಾನು ನನ್ನ ಮಾಲೆಮಾರ್ ಫೈನ್ ಆರ್ಟ್ಸ್ ಅಕಾಡೆಮಿ, ಹಾಗೆ ನಾನು ಅದರಲ್ಲಿ 4 ವೇಷಗಳನ್ನು ಒಂದೇ ನಾಟಕದಲ್ಲಿ 2 ಗಂಟೆಗಳ ಒಳಗೆ 4 ಪಾತ್ರಗಳನ್ನು ಧರಿಸಿದೆ. 2 ಗಂಟೆಯೂ ಅಲ್ಲ, ಅದು 1.5 ಗಂಟೆ ಆ ಥರ ಇತ್ತು. 4 ಸ್ಕಿಟ್ಗಳಲ್ಲಿ 4 ವೇಷಗಳನ್ನು ಧರಿಸಿದ್ದೆ. ಹಾಗೆ ಮುಂಬೈಯಲ್ಲೂ ಕೂಡ ವೇಷವನ್ನು ನಾನು ಹಾಕಿದ್ದೆ. ಅಂದರೆ ದೊಡ್ಡವರ ನಾಟಕ ಟೀಮ್ ಆಗಿದ್ದ ಕಾರಣ ನಾನು ಒಬ್ಬಳೇ ಚಿಕ್ಕ ಪ್ರಾಯದಲ್ಲಿ ಒಬ್ಬಳೇ ಹೋಗಿದ್ದೆ ನನ್ನ ತಂದೆಯ ಜೊತೆ. ಓಕೆ, ಸೂಪರ್. ಒಂದು ಕರೆ ಇದೆ. ಹಲೋ 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 ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ದಯಮಾಡಿ ಟಿವಿ ವಾಲ್ಯೂಮನ್ನು ಸ್ವಲ್ಪ ಕಡಿಮೆ ಮಾಡಿ ಸರ್, ಜೋರಾಗಿ ಮಾತಾಡಿ. ಹಲೋ ಹಲೋ, ಓಕೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೊಂಡಾನದಿಂದ. ಓಕೆ, ಇವತ್ತು ಜಾಹ್ನವಿ ಮಾಲೆಮಾರ್ ಅವರು ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಏನ್ ಹೇಳ್ತೀರಾ? ಮಾತಾಡಿ ಸರ್, ಜೋರಾಗಿ ಮಾತಾಡಿ ಸರ್, ಧ್ವನಿ ಕೇಳಿಸ್ತಾ ಇಲ್ಲ. ಮಾತಾಡಿ ಸರ್, ಕೇಳಿಸ್ತಾ ಇದೆ. ಕಟ್ಟಾಯ್ತು, ಮತ್ತೆ ಪ್ರಯತ್ನವನ್ನು ಮಾಡಬಹುದು. ದಯಮಾಡಿ ಟಿವಿಯನ್ನು ನೋಡ್ತಾ ಕರೆ ಮಾಡಬೇಡಿ, ಕಾರ್ಯಕ್ರಮವನ್ನು ನೋಡ್ತಾ ಕರೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ. ಸೊ ಹಾಗೆಯೇ ಜಾಹ್ನವಿ ಅವ್ರ ಹತ್ರ ನಾನು ಕೇಳ್ತಾ ಇದ್ದೆ, ರಂಗನಟನೆ ಅನ್ನುವಂಥದ್ದು ಎಷ್ಟು ಖುಷಿ ಕೊಡ್ತು ಅಂದರೆ, ಈ ನಾಟಕ ರಂಗ, ಅಲ್ಲಿರುವಂಥ ನಿಮ್ಮ ರಂಗದಲ್ಲಿ ಸಿಗುವಂಥ ಒಂದಷ್ಟು ಸ್ನೇಹಿತರು ಇರ್ಬೋದು, ಹಿರಿಯ ಕಲಾವಿದರು ಇರ್ಬೋದು, ಈ ಒಂದು ಒಡನಾಟ ಎಷ್ಟು ಖುಷಿ ಕೊಡ್ತದೆ? ಅಂದರೆ ನಾನು ಹೆಚ್ಚಾಗಿ ದೊಡ್ಡ ದೊಡ್ಡ ಕಲಾವಿದರೊಂದಿಗೆ ಪಾತ್ರ ಮಾಡುವಾಗ ಅವರಿಂದ ಒಂದು ಪಡೆದ ಒಂದು ಖುಷಿ, ಅವರು ನನಗೆ ಆಶೀರ್ವಾದಿಸಿದ ಒಂದು ರೀತಿಯಾಗಲಿ, ಹಾಗೆ ಅವರು ಹೇಳಿದ ಕೆಲವು ಮಾತುಗಳಾಗಲಿ, ತುಂಬ ಚೆಂದ, ನಿಮಗೆ ಬ್ರೈಟ್ ಫ್ಯೂಚರ್ ಇದೆ, ಅದೆಲ್ಲ ನನಗೆ ಖುಷಿ ಕೊಡ್ತು. ಹಾಗೆ ನಾಟಕ ರಂಗದಲ್ಲಿ ಹಲವು ಕಡೆ ವೇಷಗಳನ್ನು ಹಾಕಿದ್ದೆ, ಕೆಲವು ಸ್ಥಳಗಳಲ್ಲಿ. ಹಾಗೆ ಡ್ರಾಮಾ ಫಂಟರ್ಸಲ್ಲಿ ಕೂಡ ನಾನು ವೇಷ ಧರಿಸಿದ್ದೆ. ಟಾಪ್ 7 ಇದ್ದೆ ನಾನು, ಟಾಪ್ 5. ವೆರಿ ಗುಡ್. ಓಕೆ, ನೀವು ಇಷ್ಟು ತುಂಬ ಪಾತ್ರಗಳನ್ನು ನಿರ್ವಹಣೆ ಮಾಡಿದರೆ ನಿಮಗೆ ಇಷ್ಟವಾದಂಥ ಪಾತ್ರ ಯಾವುದು ನಾಟಕ ರಂಗದಲ್ಲಿ? ನಾಟಕ ನನಗೆ ಎಲ್ಲ ಪಾತ್ರವು ತುಂಬ ಇಷ್ಟವಾದದ್ದು. ಅದರಲ್ಲಿ ಎಲ್ಲ ಪಾತ್ರವೂ ಇಷ್ಟ, ಯಾವುದಾದ್ರೂ ಒಂದು ಪಾತ್ರವನ್ನು ಹೇಳಲೇಬೇಕು ನೀವು? ಕುಡುಕನ ಪಾತ್ರ ತುಂಬ ಇಷ್ಟ. ಓಕೆ, ನಮಗೆ ನಿಮ್ಮ ಯಕ್ಷಗಾನ ರಂಗ ಆಗಿರ್ಬೋದು, ನಾಟಕ ರಂಗ ಆಗಿರ್ಬೋದು, ಯಾವುದಾದ್ರೂ ಒಂದು ಡೈಲಾಗನ್ನು ಹೇಳ್ಬೋದಾದರೆ ನಿಮಗೆ ಇಷ್ಟವಾಗಿರುವಂಥ ಅಚ್ಚುಮೆಚ್ಚಿನ ಸುಲಲಿತ ಆಗಿರುವಂಥ ಒಂದು ಡೈಲಾಗನ್ನು ಹೇಳ್ಬೋದಾ? ಯಾವ ಪಾತ್ರದ್ದು ಅಂತ ಹೇಳಿದರೆ ತುಂಬ ಚೆನ್ನಾಗಿರ್ತದೆ. ನಿಮಗೆ ನೆನಪಿರೋದನ್ನು ಹೇಳ್ಬೋದು. ದೇವಿಯ ಪಾತ್ರದ್ದು ಒಂದು ಯಕ್ಷಗಾನದ ಹೇಳ್ತೇನೆ. ಎಲ್ಲ ಚಂಡಮುಂಡರೇ, ಅಹಂಕಾರದಿಂದ ಮೆರೆಯುತ್ತಿರುವೆಯಾ? ನಿಮ್ಮ ಅಹಂಕಾರವನ್ನು ಮುರಿಯುವುದಕ್ಕಾಗಿ ಬಂದಿದ್ದೇನೆ. ನಾರಿ ಮುನಿದರೆ ಮಾರಿ ಅನ್ನೋದನ್ನು ರಣರಂಗದಲ್ಲಿ ತೋರಿಸುತ್ತೇನೆ. ಓಕೆ, ಸೂಪರ್. ಅದು ಯಕ್ಷಗಾನ ಅಂತ ಬಂದ ಕೂಡಲೇ ಧ್ವನಿಯಲ್ಲೂ ಕೂಡ ಒಂದು ಗತ್ತು ಬರ್ತದೆ. ಹೌದು, ಕೂತಿದ್ದ ಕಾರಣ. ಎಸ್, ನಿಜ ಅರ್ಥ ಆಗುತ್ತೆ. ಓಕೆ, ಇನ್ನು ತಾವು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಮಿಂಚ್ತಾ ಇದ್ದೀರಾ, ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀರಾ. ಚಾಲಿಪೋಲಿಲು ಸಿನಿಮಾದ ಜೊತೆಗೆ ನಿಮ್ಮ ಸಿನಿಮಾ ಜರ್ನಿ ಪ್ರಾರಂಭ ಆದದ್ದು. ಹೌದು. ಓಕೆ, ಆ ಬಳಿಕ ಯಾವೆಲ್ಲ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀರಾ? ಯಾವ ರೀತಿ ಅನುಭವಗಳು ಸಿಗ್ತಾ ಹೋಯ್ತು? ಅದಾದಮೇಲೆ ಮದಿಮೆ, ಚಾಲಿಪೋಲಿಲು, ಅಂಬರ್ ಕ್ಯಾಟ್ರಿಂಗ್ಸ್, ಜುಗಾರಿ, ಹಾಗೆ ಕಾರ್ಣಿಕದ ಕಲ್ಲುಟ್ಟಿಯಲ್ಲಿ ನಾನು ಕಲ್ಲುಟ್ಟಿಯ ಪಾತ್ರವನ್ನು ಧರಿಸಿದ್ದೆ. ಕಾರ್ಣಿಕದ ಕಲ್ಲುಟ್ಟಿ ಅನ್ನೋದು ಆ ಟೈಟಲಲ್ಲೇ ಗೊತ್ತಾಗ್ಬೋದು, ಕಲ್ಲುಟ್ಟಿಯ ಪಾತ್ರ ತುಂಬ ಮುಖ್ಯವಾದ ಪಾತ್ರ ಅಂತ. ನಾನು ಚಿಕ್ಕ ಕಲ್ಲುಟ್ಟಿಯ ಪಾತ್ರ ಮಾಡಿದ್ದೆ. ಅಂದರೆ ಮೊದಲ ಬಾರಿ ನಾನು ಯಾವುದೋ ಒಂದು ಫಿಲ್ಮಿಗೆ ಆಡಿಷನ್ಗೆ ಅಂತ ಹೋಗಿದ್ದೆ. ಅದರಲ್ಲಿ ನಾನು ಸೆಲೆಕ್ಟ್ ಆಗ್ತೇನೋ ಬಿಡ್ತೇನೋ ಅಂತ ಗೊತ್ತಿರಲಿಲ್ಲ.
ನನಗೆ ಒಬ್ಬರು ಹೇಳಿದಾರಂತ ನಾನು ಒಮ್ಮೆ ಪ್ರಯತ್ನಿಸುವ ಅಂತ ಹೋಗಿದ್ದೆ. ಸಿಲೆಕ್ಟ್ ಆದೆ. ಅದರಲ್ಲಿ ಕಲ್ಲುಟ್ಟಿಯ ಪಾತ್ರ ನನಗೆ ಸಿಕ್ಕಿತ್ತು. ತುಂಬ ಖುಷಿಯಾಗಿತ್ತು. ಓಕೆ ರೈಟ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹರ್ಷಿತ್ ಕೊಂಡ. ಓಕೆ ಹರ್ಷಿತ್ ಅವರೇ ಮಾತಾಡಿ. ಜಾಹ್ನವಿ ಮಾಲೆಮರ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಓಕೆ, ಹಾಯ್ ಜಾನಿ. ನಮಸ್ತೆ. ಗೊತ್ತಾಯ್ತಾರ? ಹಾ, ಗೊತ್ತಾಯ್ತು. ಇನ್ನಷ್ಟು ಅವಕಾಶ ಸಿಗ್ಲಿ ನಿಮಗೆ. ಥ್ಯಾಂಕ್ ಯು. ಸರಿ, ಓಕೆ, ಧನ್ಯವಾದ ಸರ್. ದೇವರ ಹತ್ರ ಪ್ರಾರ್ಥಿಸಿ. ಓಕೆ, ಖಂಡಿತ. ನಿಮ್ಮ ವಿಶ್ವಾಸ ಯಾವತ್ತೂ ಈ ಪ್ರತಿಭೆಯ ಜೊತೆ ಇರಲಿ ಅಂತ ಹೇಳ್ತಾ. ಓಕೆ ಸರ್, ಓಕೆ, ಖಂಡಿತ ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಓಕೆ, ಇನ್ನು ಕಾರ್ಣಿಕದ ಕಲ್ಲುಟ್ಟಿ ಈ ಸಿನಿಮಾದಲ್ಲಿ ಕಲ್ಲುಟ್ಟಿಯ ಒಂದು ಬಾಲ್ಯಾವಸ್ಥೆಯ ಆ ಬಾಲ್ಯಾವಸ್ಥೆಯ ಕ್ಯಾರೆಕ್ಟರ್ ಅನ್ನುವಂಥದ್ದು ನಿಮಗೆ ಸಿಕ್ಕಿತು. ಹೌದು. ಓಕೆ, ಹೇಗಿತ್ತು ಅದರ ಅನುಭವ? ಶೂಟಿಂಗ್ ಆಗಿರ್ಬೋದು ಅಥವಾ ಅಲ್ಲಿ ಅಭಿನಯಿಸುವಾಗ ನಿಮಗೆ ಸಿಕ್ಕಿರುವಂಥ ಅನುಭವಗಳು? ಅಂದರೆ ಅದು ನನ್ನ ರೀಸೆಂಟ್ ಅಂದರೆ ಒಂದು ಕೆಲವು ವರ್ಷಗಳಿಂದ ಮುಂಚೆ ಆಗಿದ ಫಿಲ್ಮ್ ಶೂಟಿಂಗ್. ಟೇಕ್ ಕಟ್ ಎಲ್ಲ ಆಗಿ ಒಂದು ಇಡೀ ದಿನ ಶೂಟಿಂಗ್ ಆಗ್ತಿತ್ತು. ಅಂದರೆ ಒಂದು ದಿವಸದ ಶೂಟಿಂಗ್ ಅದು. ನಾವು ಹೋದ ಅಂತ ಲೊಕೇಶನ್ ಕೂಡ ಆ್ಯಕ್ಚುಲಿ ಅದು ಯಾವುದು ಸೆಟ್ಟಿಂಗ್ ಆ ಥರ ಏನೂ ಅಲ್ಲ. ಆ್ಯಕ್ಚುಯಲ್ ಲೊಕೇಶನ್ಗೆ ನಾವು ಹೋಗಿದ್ವಿ. ಕಲ್ಲುಟ್ಟಿಯ ಒಂದು ಬಾಲ್ಯದ ಸ್ಥಳ, ಆ ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ವಾತಾವರಣವೇ ಒಂದು ಬೇರೆ ಥರ ಆಗಿತ್ತು. ಅಂದರೆ ತುಂಬ ಖುಷಿ ಕೊಡ್ತಿತ್ತು. ನಾನು ಮುಖ್ಯವಾದ ಪಾತ್ರವನ್ನು ಧರಿಸಿದ್ದೇನೆ ಅನ್ನೋ ಒಂದು ಖುಷಿ ಕೂಡ ಇತ್ತು. ಹಾಗೆ ತುಂಬ ಅಲ್ಲಿ ವ್ಯವಸ್ಥೆ ಆಗಲಿ, ಡೈರೆಕ್ಷನ್ಸ್ ಎಲ್ಲ ಆಗಲಿ ತುಂಬ ಚೆನ್ನಾಗಿತ್ತು, ಖುಷಿ. ಸೊ ಒಟ್ಟಿನಲ್ಲಿ ಸಿನಿಮಾದಲ್ಲೂ ಕೂಡ ಮಿಂಚುವಂಥ ಅವಕಾಶ ಸಿಕ್ಕಿರುವಂಥದ್ದು, ಅದು ಕೂಡ ಬಾಲ್ಯದಿಂದಲೇ ಸಿಕ್ಕಿರುವಂಥದ್ದು. ಸೊ ಹೇಗನ್ನಿಸ್ತದೆ ನಿಮಗೆ ಇವೆಲ್ಲವೂ ಕೂಡ? ಅಂದರೆ ಬಾಲ್ಯದಿಂದಲೇ ಸಿನಿಮಾದಲ್ಲಿ ಅಭಿನಯಿಸ್ತಾ ಬಂದಿದ್ದೀರಾ? ಹೆಚ್ಚಾಗಿ ಯಾರಿಗೂ ಈ ಥರ ಒಂದು ಅವಕಾಶ ಸಿಗುವುದಿಲ್ಲ ಅಂತ ಹೇಳ್ಬೋದು. ಆ ಅವಕಾಶ ನನಗೆ ಸಿಕ್ಕಿದೆ, ಅದನ್ನು ಉಪಯೋಗಿಸ್ತಾ ಹೋಗ್ತೇನೆ. ಮುಂದೆ ಕೂಡ ನಾನು ನಾಟಕ ರಂಗ, ಯಕ್ಷಗಾನ ರಂಗ, ಹಾಗೆ ಸಿನಿಮಾ ರಂಗದಲ್ಲಿ ಕೂಡ ನಾನು ಆಸಕ್ತಿಯಿಂದ ಖಂಡಿತ. ಇನ್ನು ಅಮೃಹ ಯಕ್ಷಕಲಾ ಕೇಂದ್ರ ರಿಜಿಸ್ಟರ್ಡ್, ಇದರ ಸಹ ನಿರ್ದೇಶಕಿ ಆಗಿದ್ದೀರಾ ಅನ್ನುವಂಥ ಮಾಹಿತಿ. ಹೌದು. ಇದರ ಬಗ್ಗೆ ಹೇಳಿ. ನನ್ನ ತಂದೆ ಕುಮಾರ್ ಮಾಲೆಮಾರ್ ಅವರು ನಮ್ಮ ತಂಡದ ನಿರ್ದೇಶಕರಾಗಿದ್ದು, ಅವರು ಇಲ್ಲದ ಅವರಿಗೆ ಬೇರೆ ಯಾವುದಾದ್ರೂ ಪ್ರೋಗ್ರಾಮ್ ಇದ್ದ ಆಗ ಅವರಿಗೆ ಹೆಲ್ಪ್ ಅನ್ನೋದು ನಾನು ಮಾಡ್ತಿದ್ದೆ. ಅಂದರೆ ಎಲ್ಲರೂ ಹೇಳ್ತಿದ್ರು, ನೀನು ಸಹ ನಿರ್ದೇಶಕಿ ಆಗಿದ್ದೀಯ, ನಮ್ಮ ತಂಡದ ಸಹ ನಿರ್ದೇಶಕಿ ನೀನು ಅಂತ ಹೇಳ್ತಿದ್ರು. ಹಾಗೆ ಅದರೊಂದಿಗೆ ನಾನು ವೇಷವನ್ನು ಧರಿಸ್ತಿದ್ದೆ, ತಂಡದಲ್ಲೇ ವೇಷಧಾರಿಯಾಗಿದ್ದೆ. ಸಹ ನಿರ್ದೇಶಕಿ ಆಗಿದ್ದರೊಂದಿಗೆ ನಾನು ಪಾತ್ರವನ್ನು ಮಾಡುವಾಗ ತಂಡದ ಎಲ್ಲ ಪೇರೆಂಟ್ಸ್ ಆಗಲಿ, ಮಕ್ಕಳ ಪೇರೆಂಟ್ಸ್ ಆಗಲಿ, ಎಲ್ಲರೂ ಬಂದು ತುಂಬ ಪ್ರೋತ್ಸಾಹ ಮಾಡ್ತಿದ್ರು. ಅಂದರೆ ತುಂಬ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಿರಣ್ ಕೊಲ್ಲಿ ಅಂತೇಳಿ, ಸೋಮೇಶ್ವರದಿಂದ. ಓಕೆ, ಮಾತಾಡಿ ಸರ್. ಜಾಹ್ನವಿ ಮಾಲೆಮರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಜೊತೆ ಒಂದು ಅಭಿನಯಿಸುವ ಒಂದು ಭಾಗ್ಯ ಸಿಕ್ಕಿತ್ತು ಸಾಯಿಬಾಬಾ ಡ್ರಾಮಾದಲ್ಲಿ. ಅವರು ಫ್ಯಾಮಿಲಿ ಎಲ್ಲ ಕಲಾವಿದರು, ಅವರ ತಂದೆ ಆಗ್ಲಿ, ತಂಗಿ ಎಲ್ಲ. ಹೌದು. ಈ ಪ್ರತಿಭೆ ಬಗ್ಗೆ ಏನ್ ಹೇಳ್ತೀರಾ ತಾವು ಅಂತ? ಅಲ್ಲ, ಬಹುಮುಖ ಪ್ರತಿಭೆ ಉಂಟು ಅವ್ರ ಹತ್ರ. ಡ್ಯಾನ್ಸ್ ಮಾಡ್ತಾರೆ, ಸಿಂಗಿಂಗ್ ಮಾಡ್ತಾರೆ, ಯಕ್ಷಗಾನ, ಭರತನಾಟ್ಯ ಎಲ್ಲ. ಇನ್ನಷ್ಟು ದೊಡ್ಡ ದೊಡ್ಡ ಸ್ಯಾಂಡಲ್ವುಡ್ನಲ್ಲಿ ಅವಕಾಶ ಸಿಗ್ಬೇಕಂತ ನಮ್ದೊಂದು ದೇವರ ಪ್ರಾರ್ಥನೆ. ಓಕೆ, ಖಂಡಿತ ಸರ್, ನಿಮ್ಮ ಪ್ರಾರ್ಥನೆ ಈಡೇರ್ಲಿ, ಇವರ ಕನಸು ಕೂಡ ನೆರವೇರ್ಲಿ ಅಂತ ಆಶಿಸ್ತಾ ಧನ್ಯವಾದ ಕರೆಗಾಗಿ. ಆಯ್ತು ಸರ್, ಆಯ್ತು, ಖಂಡಿತ. ರೈಟ್, ಎಸ್, ಧನ್ಯವಾದ. ಇನ್ನು ನಾನು ಇವಾಗ ಮಾತನಾಡ್ತಾ ಇದ್ದೆ ಯಕ್ಷಗಾನ ಕಲಾಕೇಂದ್ರ, ಯಕ್ಷಕಲಾ ಕೇಂದ್ರದ ಬಗ್ಗೆ. ಸೊ ಅಲ್ಲಿ ನಿಮಗೆ ಯಾವ ರೀತಿ ಅನುಭವಗಳು, ಅಂದರೆ ಕಲಿಯುವುದರ ಜೊತೆಗೆ ಕಲಿಸುವಂಥ ಅವಕಾಶ, ಇದು ಒಂದು ವಿಭಿನ್ನ ಅಪರೂಪದ ಅವಕಾಶ ಅಂತ ಹೇಳ್ಬೋದು. ಸೊ ಈ ಅಪರೂಪದ ಒಂದು ಅನುಭವದ ಬಗ್ಗೆ ಹೇಳಿ ಅಂತ. ಅಂದರೆ ನನ್ನ ಗುರುಗಳು ಇಲ್ಲದಾಗ ಯಾವುದಾದ್ರೂ ತರಬೇತಿಯನ್ನು ನಾನು ಮುಂದುವರಿಸಬೇಕಾದ್ರೆ ಯಕ್ಷಗಾನವನ್ನು ನನಗೆ ಎಷ್ಟು ನನ್ನ ಗುರುಗಳು ಕಲಿಸಿದ್ದಾರೆ ಅದನ್ನು ನಾನು ಕಲಿಸಿದ್ದೆ. ಹಾಗೆ ನಾಟಕದಲ್ಲಿಯೂ ಕೂಡ ಮಾಲೆಮಾರ್ ಫೈನ್ ಆರ್ಟ್ಸ್ ಅಕಾಡೆಮಿ ಅಂತ ಒಂದು ಟೀಮಲ್ಲಿ ಕೂಡ ನಾಟಕವನ್ನು ನಾನು ಕಲಿಸ್ತಿದ್ದೆ. ನನ್ನ ತಂದೆ ಯಾವಾಗ ಬೇರೆ ಕೆಲಸದಲ್ಲಿ ಇದ್ದಾಗ ನಾನು
ನಾಟಕವನ್ನು ಕಲಿಸ್ತಿದ್ದೆ. ಓಕೆ. ಇನ್ನು ಕೇವಲ ವಿದ್ಯಾರ್ಥಿನಿ ಆಗಿರದೆ ಅಥವಾ ವಿದ್ಯಾರ್ಥಿನಿಯಾಗಿದ್ದು ಒಬ್ಬ ಕಲಾವಿದೆ ಆಗಿರದೆ ಎನ್ ಸಿ ಸಿಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀರಾ. ಸೊ ಇದರ ಅನುಭವ ಅನ್ನುವಂಥದ್ದು ನಿಮ್ಮನ್ನು ಎಷ್ಟು ಗಟ್ಟಿಗೊಳಿಸಿತು ಅಥವಾ ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖ ಆಯಿತು? ಅಂದರೆ ಎನ್ ಸಿ ಸಿಯಲ್ಲಿ ನನಗೆ ಮುಂಚಿನಿಂದಲೂ ಭಾಗವಹಿಸಬೇಕು, ಎನ್ ಸಿ ಸಿ ಅನ್ನೋದು ನಾನು ಕಲಿಬೇಕು ಅಂತ ಒಂದು ಆಸಕ್ತಿ ಇತ್ತು. ನಮ್ಮ ಶಾಲೆಯಲ್ಲಿ 8th ಮತ್ತು 9th ಮಾತ್ರ ಆ ಒಂದು ಅವಕಾಶ ಇತ್ತು. ಆದರೆ 8th ಕೊರೋನಾ ಪ್ಯಾಂಡಮಿಕ್ ಆಗಿದ್ದ ಕಾರಣ ನಮಗೆ 8th ನನಗೆ ಎನ್ ಸಿ ಸಿ ಸಿಗಲಿಲ್ಲ. 9th ನನಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಹಾಗೆ ನಾನು ಎನ್ ಸಿ ಸಿಗೆ ಜಾಯಿನ್ ಕೂಡ ಆದೆ. ಅಲ್ಲಿ ನನಗೆ ಚಂದವಾಗಿ ಕಲಿಸ್ತಾ ಬರ್ತಿದ್ದು. ಎ ಗ್ರೇಡ್ ಸರ್ಟಿಫಿಕೇಟ್ ನನ್ನದಾಗಿದೆ. ಓಕೆ. ಎನ್ ಸಿ ಸಿಯಿಂದ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಕಂಡುಕೊಂಡ್ರಿ ನೀವು? ಎನ್ ಸಿ ಸಿಯಲ್ಲಿ ಏನು ಕಲಿತ್ರಿ ನೀವು? ನಾನು ಸೀನಿಯರ್ ಆಗಿದ್ದೆ ಎನ್ ಸಿ ಸಿಯಲ್ಲಿ, ಲ್ಯಾನ್ಸ್ ಕಾರ್ಪೊರಲ್. ನನಗೆ ಇದಾಗಿತ್ತು. ಆ್ಯಂಡ್ ನನಗೆ ಅದರಲ್ಲಿ ಒಂದು ದೊರಕಿದ್ದಂದರೆ ಕಷ್ಟಪಡಬೇಕು. ಟ್ರೈನಿಂಗ್ ಅಲ್ಲಿ ಕೊಡ್ತಿರೋ ಟ್ರೈನಿಂಗ್ ಆಗಲಿ, ಎಕ್ಸಸೈಸ್ ಆಗಲಿ ಅಷ್ಟೇನು ಸುಲಭವಾಗಿರಲಿಲ್ಲ. ಕೆಲವು ಅಂದರೆ ನನಗೆ ಆ ಒಂದು ಯೂನಿಫಾರ್ಮ್ ಧರಿಸುವಾಗಲೇ ನನಗೆ ಒಂದು ಆಗ್ತಿದ್ದ ಒಂದು ಫೀಲಿಂಗ್ಸೇ ಬೇರೆ. ಯಾಕೆಂದರೆ ನನ್ನದೊಂದು ಆಸೆ ಏನಂದರೆ ಪೊಲೀಸ್ ಆಗಬೇಕೇನೋ ಆಸೆ. ಅದಕ್ಕೆ ಎನ್ ಸಿ ಸಿ ಒಂದು ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಯೂನಿಫಾರ್ಮ್ ನೋಡುವಾಗಲೇ ಒಂದು ತುಂಬ ಖುಷಿ ಆಗ್ತಿತ್ತು. ಸೊ 10th ಈಗ ಎನ್ ಸಿ ಸಿ ಇಲ್ಲ ಅಂತ ಸ್ವಲ್ಪ ಬೇಜಾರು ಆಗ್ತದೆ. ಓಕೆ, ರೈಟ್. ಏನೋ ಒಂದು ಎನ್ ಸಿ ಸಿಯ ಯೂನಿಫಾರ್ಮ್ ಹಾಕಿದ ಕೂಡಲೇ ಒಂದು ಜೋಶ್ ಇರ್ತಾ ಇತ್ತು. ಹೌದು, ಇರಲಿ. ಒಟ್ಟಿನಲ್ಲಿ ಒಂದಷ್ಟು ಕನಸುಗಳ ಜೊತೆ ಹೆಜ್ಜೆ ಇಟ್ಟಂಥ ಬಾಲಕಿ ಇವತ್ತು ಒಬ್ಬ ಯುವ ಪ್ರತಿಭೆಯಾಗಿ ಹೆಜ್ಜೆ ಇಡ್ತಾ ಇದ್ದಾರೆ, ಖುಷಿಯಿಂದ ಸಾಗ್ತಾ ಇದ್ದಾರೆ. ಸೊ ಈ ಸಂದರ್ಭ ನಿಮ್ಮ ಈ ಜರ್ನಿಯ ಪ್ರತಿ ಹಂತದಲ್ಲೂ ಕೂಡ ತಂದೆ ತಾಯಿ ಸಹಕಾರವಾಗಿ ನಿಂತಿದ್ದಾರೆ. ಒಂದಷ್ಟು ಜನ ಹಿರಿಯರಿರ್ಬೋದು, ಗುರುಗಳಿರ್ಬೋದು, ಅವರಿಗೆಲ್ಲ ಏನು ಹೇಳ್ತೀರಾ, ಯಾವ ರೀತಿ ನೆನಪಿಸ್ಕೊಳ್ತೀರಾ ಅಂತ ಈ ಸಂದರ್ಭದಲ್ಲಿ? ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಇನ್ನೂ ಕೂಡ ನನಗೆ ಮುಂಚೆ ಹೇಗೆ ಪ್ರೋತ್ಸಾಹಿಸ್ತಾ ಬರ್ತಿದ್ರು ಆ ಥರವೇ ಮುಂದೆ ಕೂಡ ಈ ನಾಟಕ ರಂಗದಲ್ಲಿ ಇರಬೇಕು ಅನ್ನೋಂಥ ಅವರಿಗೂ ಕೂಡ ಆಸೆ ಇರಲಿ ಅಂತ ಹೇಳ್ತೇನೆ. ಅಂದರೆ ಹೆಚ್ಚಾಗಿ ಜನರು ತನ್ನ 10th ಎಲ್ಲ ಮುಗಿದ ಮೇಲೆ ಯಾರೂ ನಾಟಕ ಆಗಲಿ ಯಕ್ಷಗಾನಕ್ಕೆ ಆಗಲಿ ಹೆಚ್ಚಾಗಿ ಹೋಗೋದಿಲ್ಲ ಹುಡುಗಿಯರಲ್ಲಿ, ಫಸ್ಟ್ ಆಫ್ ಆಲ್. ಆದರೆ ನನಗೆ ಅದು ಕೇವಲ 10ನೇ ತರಗತಿ ತನಕ ಮಾತ್ರ ಅಲ್ಲ, ನನಗೆ ಏನೇ ಆಗಲಿ ನನ್ನ ಲೈಫ್ ಲಾಂಗ್ ನಾನು ಯಕ್ಷಗಾನ ನಾಟಕ ನೃತ್ಯದಲ್ಲಿ ನಾನು ಇರಬೇಕು ಅನ್ನೋ ಒಂದು ನನ್ನೊಂದು ಆಸೆ. ಅದಕ್ಕೆ ಬೇಕಾಗಿದ್ದದ್ದು ಮೊದಲು ಫ್ಯಾಮಿಲಿ ಸಹಕಾರ, ಹಾಗೆ ಫ್ರೆಂಡ್ಸ್ ಅನ್ನೋದು ಇಲ್ಲಿ ತುಂಬ ಮಹತ್ವಪೂರ್ಣವಾಗ್ತದೆ ಅಂತ ಹೇಳ್ಬೋದು. ಈ 2 ಜನದ್ದು ನನಗೆ ಸಹಕಾರ ಇಲ್ಲಾದರೆ ನಾನು ಮುಂದೆ ಹೋಗ್ತೇನೋ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರದು ಸಹಕಾರ, ಪ್ರೋತ್ಸಾಹ ನನಗೆ ಇರಲೇಬೇಕು ಅಂತ ನಾನು ಅವರ ಹತ್ರ ಬೇಡಿಕೆ. ಜಾಹ್ನವಿ ಅವರ ಮುಂದೆ ಕನಸುಗಳು ಏನೇನಿದೆ, ಮುಂದೆ ಏನಾಗಬೇಕು, ಮುಂದೆ ಏನೇನೆಲ್ಲ ಹೆಜ್ಜೆ ಇಡಬೇಕು ಅನ್ನುವಂಥ ಕನಸುಗಳು ಈಗಾಗಲೇ ಬ್ಲೂ ಪ್ರಿಂಟ್ ಆಗಿ ರೆಡಿ ಆಗಿದೆ ನಿಮ್ಮ ಹತ್ರ? ಹೌದು, ಆಗಿದೆ. ಅಂದರೆ ಏನಿದೆ ಅಂತ? ಮೊದಲು ನನಗೆ ಪೊಲೀಸ್ ಆಗಬೇಕು ಅನ್ನೋ ಆಸೆ, ಅಂದರೆ ಅಂಬಿಷನ್. ಹಾಗೆ ಯಕ್ಷಗಾನ ರಂಗದಲ್ಲೂ ನಾನು ಇರಬೇಕು, ಇನ್ನೂ ಕೂಡ ಯಕ್ಷಗಾನ ಆಗಲಿ ಹಾಗೂ ನಾಟಕದಲ್ಲಿ ಆ 2 ರಂಗದಲ್ಲಿ ನನಗೆ ಇನ್ನೂ ಕೂಡ ಪಾತ್ರವನ್ನು ವಹಿಸಬೇಕು, ಇನ್ನೂ ಕೂಡ ಅದರಲ್ಲಿ ಕಲಿಬೇಕು ಅನ್ನೋ ಆಸೆ ಒಂದು ಗೋಲ್ ಅಂತ. ಓಕೆ. ಸೊ ಕೊನೆಯದಾಗಿ ಒಂದಷ್ಟು ಜನ ಯುವ ಪ್ರತಿಭೆಗಳಿರ್ತಾರೆ, ಇವಾಗೇನೋ ಸ್ಕೂಲು ಅಥವಾ PUC ಅಥವಾ ಏನೋ ಒಂದು ಕಲಿಕೆಯ ಜೊತೆ ಅವರಲ್ಲಿ ಒಳಗಿರುವಂಥ ಪ್ರತಿಭೆಗೆ ಪ್ರೋತ್ಸಾಹ ಸಿಗದೇ ಇರ್ಬೋದು, ಸಿಕ್ಕಿರ್ಬೋದು, ಪ್ರಯತ್ನ ಸಫಲ ಆಗಿರ್ಬೋದು, ವಿಫಲ ಆಗಿರ್ಬೋದು. ಸೊ ಅಂಥ ಒಂದಷ್ಟು ಪ್ರತಿಭೆಗಳಿರ್ಬೋದು. ಆ ಪ್ರತಿಭೆಗಳಿಗೆ ಏನಾದರೂ ಒಂದು ಕಿವಿ ಮಾತು ಹೇಳ್ಬೋದು, ಏನಾದರೂ ಒಂದು ಅವರಿಗೆ ಪ್ರೇರಣೆ ಆಗುವ ರೀತಿ ಮಾತಾಡ್ಬೋದು ಅಂತ ಹೇಳಿದ್ರೆ ಏನು ಹೇಳ್ತೀರ ತಾವು ಅಂತ? ಪ್ರಯತ್ನ ಅನ್ನೋದು ಅವ್ರು ಮಾಡಲೇಬೇಕು. ಅಂದರೆ ಕೆಲವರು ಅವರಿಗೆ ಒಂದು ಕಲೆ ಇದೆ, ಆದರೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆ ಸಿಗೋದಿಲ್ಲ. ಹಾಗೆ ಹೆತ್ತವರ ಒಂದು ಪ್ರೋತ್ಸಾಹ ಕೂಡ ಕೆಲವರಿಗೆ ಇರುವುದಿಲ್ಲ. ಅವರು ಯಾವುದನ್ನು ತಲೆ ಕೆಡಿಸ್ಬೇಕಂತ ಏನಿಲ್ಲ. ಅಂದರೆ ಅವರಿಗೆ ಒಂದು ಛಲ ಇರಬೇಕು, ನಾನು ಸಾಧಿಸಬಲ್ಲೆ ಅನ್ನೋ ಛಲ.
ಹಾಗೆ ಅವರು ಪ್ರಯತ್ನ ಮಾಡಿದರೆ ಅವರನ್ನು ತಡೆಗಟ್ಟುವವರು ಯಾರೂ ಇಲ್ಲ. ಸೊ ಪ್ರಯತ್ನ ಮುಖ್ಯ ಆಗುತ್ತೆ ಅಂತ ಹೌದು, ಹೇಳ್ತೀರಾ? ಪ್ರಯತ್ನ ಮುಖ್ಯ ಆಗುತ್ತೆ. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ತಾವು ಅಂತ? ಮೊದಲಾಗಿ ಸ್ಪಂದನ ಟಿವಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಯಾಕೆಂದರೆ ನನ್ನ ಪ್ರತಿಭೆಯನ್ನು ನೀವು ಗುರುತಿಸಿ ನಮ್ಮನ್ನು ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ನೀವು ಈ ವೇದಿಕೆ ಮೇಲೆ ತಂದಿದ್ದೀರಾ. ಹಾಗೆ ಎಲ್ಲರಿಗೂ ನನಗೆ ಸಹಕಾರ ನೀಡಿದಂಥ ಹಾಗೆ ನನ್ನನ್ನು ನನಗೆ ಪ್ರೋತ್ಸಾಹ ನೀಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಧನ್ಯವಾದ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜೀವನದ ಪರಿಶ್ರಮದ ಹಾದಿ ಇರ್ಬೋದು, ಯಶಸ್ಸಿನ ಯಶೋಗಾದೆ ಇರ್ಬೋದು, ಮನೆಯವರ ಸಹಕಾರ ಇರ್ಬೋದು, ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ಬಹಳಷ್ಟು ಖುಷಿಯಿಂದ ಮಾತನಾಡ್ತಾ ಎಲ್ಲವನ್ನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿರೋದಕ್ಕೆ ಜಾಹ್ನವಿ ಅವರಿಗೆ ಸ್ಪಂದನ ಟಿವಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಮುಂದಿನ ಭವಿಷ್ಯಕ್ಕಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಜಾಹ್ನವಿ ಮಾಲಿಮಾರ್ ಅನ್ನುವಂಥ ಪ್ರತಿಭೆ ತನ್ನ ಬಾಲ್ಯದಿಂದಲೇ ಕಲಾಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟು ಆ ಬಳಿಕ ಕರಾಟೆ ಇರ್ಬೋದು, ನೃತ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ನಟನೆ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಒಂದು ಸಾಧನೆ ಹೆಜ್ಜೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಹೆತ್ತವರ ಸಹಕಾರದ ಜೊತೆಗೆ ತನ್ನ ಪರಿಶ್ರಮವೂ ಕೂಡ ಜೊತೆಯಾಗಿ ಈ ಸಾಧನೆಗಳಿಗೆ ಸಾಕ್ಷಿಯಾಗಿ ನಿಲ್ತಾ ಇದೆ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.